बिल्लाहि मिनश्शैतानिर्रजीम बिस्मिल्लाहिर्रहमानिर्रहीम अल्हम्दुलिल्लाहि रब्बिल आलमीन व इय्याका नस्तईन इहदिनस सिरातल मुस्तकीम सिरातल लज़ीना अनअमता अलैहिम गैरिल मग़लूबि अलैहिम वलल्लालीन आमीन। ಪರಮ ಕರುಣಾಮಯದ ಅಲ್ಲಾಹನ ನಾಮದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಇವತ್ತು ನಾವು ನೀವೆಲ್ಲರೂ ಸೇರಿದಂಥ ಒಂದು ಕ್ಷಣ ಬಹಳ ಸಂಭ್ರಮ ಮತ್ತು ಒಂದು ಹೆಮ್ಮೆಯ ಕ್ಷಣ. ಯಾಕಂತೇಳಿದರೆ ನಮ್ಮ ಅನುದಾನಿತ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆ ಕೋಟೆಪುರ ಉಳ್ಳಾಳ ಇದರ ಮುಖ್ಯ ಗುರುಗಳಾಗಿದ್ದುಕೊಂಡು ಸೇವೆ ಸಲ್ಲಿಸಿರುವಂಥ ಜನಾಬ್ MH ಮಲಾರ್ರವರಿಗೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಸಲದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯು ಅವರನ್ನು ಅರಸಿಕೊಂಡು ಬಂದಿತ್ತು. ಅದಕ್ಕೋಸ್ಕರ ನಾವು ಹೆಮ್ಮೆಯಿಂದ ಬಹಳ ಖುಷಿಯಿಂದ ಈ ಒಂದು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ಈ ವೇದಿಕೆಯಲ್ಲಿ ಇರುವಂಥ ಸನ್ಮಾನವನ್ನು ಸ್ವೀಕರಿಸುವಂತಹ ನಮ್ಮ ನೆಚ್ಚಿನ ಮುಖ್ಯ ಗುರುಗಳಾದಂಥ MH ಮಲಾರ್ರವರಿಗೆ ಆರ್ಥಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಅದೇ ರೀತಿ ಪ್ರಾಥಮಿಕ ವಿಭಾಗದ ಪ್ರಭಾರ ಮುಖ್ಯ ಶಿಕ್ಷಕಿ ಶ್ರೀಮತಿ LC ಮೇಡಮ್ ಹಾಗೂ ಹೈಸ್ಕೂಲ್ ವಿಭಾಗದ ಪ್ರಭಾರ ಮುಖ್ಯ ಶಿಕ್ಷಕಿ ಶ್ರೀಮತಿ ಗೀತಾ ಕುಮಾರಿ D ಇವರಿಬ್ಬರು ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮೆಲ್ಲ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ವಿಭಾಗದ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಲು ಅಹೋರಾತ್ರಿ ದುಡಿದು ತನ್ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಚನೆಯನ್ನು ಮಾಡಿ ವಿದ್ಯಾಭ್ಯಾಸನ ಬೋಧಿಸಿ ಆ ಮೂಲಕ ಈ ಸಮಾಜದಲ್ಲಿ ಆ ವಿದ್ಯಾರ್ಥಿಗಳು ಒಂದು ಉತ್ತಮ ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡು ಅವರ ಬದುಕನ್ನು ಕಟ್ಟಿಕೊಳ್ಳಲು ಕಾರಣಕರ್ತರಾಗಿರತಕ್ಕಂಥ ಜನಾಬ್ MH ಮಲಾರ್ರವರಿಗೆ ಈ ಮೊದಲು 2013ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಸಮ್ಮೇಳನದಲ್ಲಿ ಒಂದು ವಿಶೇಷ ಪ್ರಶಸ್ತಿಯನ್ನು ಗುರುತಿಸಿಕೊಂಡು ನಮ್ಮ ಮಲಾರ್ ಸರನ್ನು ಗುರುತಿಸಿಕೊಂಡು ಅವರಿಗೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ 2013ರಲ್ಲೇ ಭಾಜನರಾಗಿದ್ದಾರೆ. ಈ ಸಲದ 2020 ಈ ಶೈಕ್ಷಣಿಕ ವರ್ಷದಲ್ಲಿ ದಕ್ಷಿಣ ಕನ್ನಡ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರ ವತಿಯಿಂದ ಒಬ್ಬ ಉತ್ತಮ ಆಡಳಿತಕಾರ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದಂತಹ ಮತ್ತು ಎಲ್ಲರನ್ನೂ ಕೂಡ ಸಮವಾಗಿ ಕಾಣುವಂತಹ ಒಂದು ಮಾನವೀಯತೆಯ ರೂಪವನ್ನು ಹೊಂದಿರುವಂತಹ ಒಂದು ಸಾಕಾರ ಮೂರ್ತಿಯಾಗಿರುವಂಥ MH ಮಲಾರ್ರವರಿಗೆ ಈ ಸಲ ನಮ್ಮ ದಕ್ಷಿಣ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರ ಪ್ರಶಸ್ತಿಗಳ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರ್ಪಡೆಗೊಂಡಿದೆ. ಅವರು ಆ ಪ್ರಶಸ್ತಿಯ ಘನತೆಯನ್ನು ಹೆಚ್ಚಿಸುವಲ್ಲಿ ಇವರು ಪಾತ್ರರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ವಿಭಾಗದ ಎಲ್ಲ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರ ಪರವಾಗಿ ನಾವು ಆತ್ಮೀಯವಾಗಿ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ನಾನೀಗ ಪ್ರಧಾನ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಚುಟುಕಾಗಿ ನಾವು ಮುಗಿಸ್ತಾ ಇದ್ದೇವೆ. ಈಗ ನಮ್ಮ ಮುಖ್ಯ ಗುರುಗಳಾದ MH ಮಲಾರ್ರವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಪ್ರೀತಿಪೂರ್ವಕವಾದಂಥ ಸನ್ಮಾನಕ್ಕಾಗಿ ನಾನು ಶ್ರೀಯುತ MH ಮಲಾರ್ರವರನ್ನು ಇಲ್ಲಿಗೆ ನಾನು ಕರೀತಾ ಇದ್ದೇನೆ, ಸನ್ಮಾನದ ಕುರ್ಚಿಗೆ ಕರೀತಾ ಇದ್ದೇನೆ. ತಾವೆಲ್ಲರೂ ಬಂದು ಎಲ್ಲ ಶಿಕ್ಷಕರು ವೇದಿಕೆಗೆ ಬರಬೇಕು. ನಮ್ಮೆಲ್ಲರ ಪ್ರೀತಿಯ ಹಾರೈಕೆಯಿಂದ ಈ ಒಂದು ಸನ್ಮಾನ ನಡೀತಾ ಇದೆ. ಅಲ್ಲಿ ಆಡಿಯನ್ಸ್ ಪ್ರತಿಯೊಂದು ಮಾಡಿಸ್ತಾರೆ. ಒಂದು ನಿಮಿಷ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ. ಹಾಂ ಸಾಲಾಗಿ ಸಾಲು.
ಸರ್ ಇಲ್ಲಿ ನೋಡಿ. ಎಸ್ ಸರಿ ಮೊಮೆಂಟ್. ಹಾಂ ಓಕೆ ನಿಂತ್ಕೊಳ್ಳಿ ಒಂದು ಬಿಡಿ ಅವರು. ಒಂದು ನಿಮಿಷ ಸ್ವೀಕರಿಸಿದ್ದಾರೆ. ಆಯಿತು. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಸಹಕರಿಸಿದ ಎಲ್ಲ ನನ್ನ ನಮಗೆ ಪ್ರೇರಕ ಶಕ್ತಿಯಾಗಿರುವಂಥ ಶ್ರೀಯುತ M.H. ಮಲ್ಹಾರರವರು ಸನ್ಮಾನ ಸ್ವೀಕರಿಸಿದ್ದೀರಿ. ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಬೇಕಾಗಿ ನಿಮ್ಮಲ್ಲಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಸಹೋದರಿ ಶ್ರೀಮತಿ ಎಲ್ಲ ಸಹೋದರಿ ಬಂಧುಗಳಿಗೆ ಹೊಸಪುರ ಚಂದ್ರನ ಆತ್ಮಮಿತ್ರ ಶಿವರವರು ಬಹುಶಃ ವಿಶೇಷವಾಗಿ ಒಂದು ಮೊನ್ನೆ ಆಮಂತ್ರಣ ಮಾಡಿದ್ದೀನಿ ಸರ್, ನಾವೊಂದು ಸನ್ಮಾನ ಮಾಡ್ತೇವೆ ಅಂತ. ಆಗ ಹೇಳಿದೆ ನಾನು, ನನಗೆ ಬೇಡ, ಯಾಕೆ ಅದು ಈ ಸನ್ಮಾನಗಳು ಈ ಪ್ರಶಸ್ತಿಗಳೆಲ್ಲ ಅದರದ್ದೇ ಆದಂಥ ಒಂದು ರೀತಿಯಲ್ಲಿ ಅದು ಹೋಗ್ತದೆ. ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಆದ್ಯತೆಯನ್ನು ಕೊಡುವಂಥ ಜನರು ಕೊಡ್ತಾರೆ, ಅಲ್ಲದೆ ಕೊಡುವಂಥದ್ದಿಲ್ಲ. ಪ್ರಶಸ್ತಿಯನ್ನು ಪಡಿಬೇಕಂತ ಇದ್ದರೆ ನಾನು ಯಾವತ್ತು ಪಡೆದಾಗ್ತಿತ್ತು, ಅದಕ್ಕೆ ಅರ್ಹತೆ ಉಂಟ ಇರೋದು ಮತ್ತೇನು ಪ್ರಶ್ನೆ. ಅದಕ್ಕೆ ಅರ್ಜಿ ಹಾಕಬೇಕು, ಅದು ಆಗಬೇಕು, ಇದಾಗಬೇಕು, ಮತ್ತು ಅದು ಇಂಪಾರ್ಟೆಂಟ್ ಅಲ್ಲ. ಅರ್ಜಿ ಯಾರು ಹಾಕಬೇಕು, ಪುನಃ 25 ಸಲ ಯಾರ್ಯಾರಿಗೆ ಫೋನ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿಸಿ ಆ ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಅದರ ಸಮಿತಿಯವರಿದ್ದಾರೆ ಅಂತ ನನಗೆ ಮೊದಲು ಬೇರೆಯವರೆಲ್ಲ ಹಾಕಿ ಅದರ ಅನುಭವ ನನಗೆ ಗೊತ್ತಿದೆ. ಆದ್ದರಿಂದ ಅದರ ಒಂದು ಬದಿಗೆ ಸುಳಿಲೇ ಇಲ್ಲ, ನಾವು ಅಗತ್ಯವಿಲ್ಲ. ನನಗೆ ನನ್ನದೇ ಆದಂಥ ಒಂದು ಆತ್ಮ ಸ್ಥೈರ್ಯ ನಮ್ಮಲ್ಲಿ ಏನಂದರೆ, ಬದುಕುವಾಗ ಎದೆ ತುಂಬಿ ಅಥವಾ ಎದೆ ವೈಶಾಲ್ಯದಿಂದ, ಹೃದಯ ವೈಶಾಲ್ಯದಿಂದ ಯಾವುದೇ ರೀತಿಯಲ್ಲಿ ಯಾರಿಗೂ ಅಂಜಿ ಅಳುಕದೆ ಬದುಕಬೇಕು. ಇನ್ನೊಬ್ಬರು ಯಾವ ಪ್ರಶಸ್ತಿಯನ್ನು ಕೊಡುವುದಿದ್ರೂ ಕೂಡ ಅದು ಬರಬೇಕು, ವಿನಃ ಕೊಡುವಂಥದ್ದಕ್ಕೆ ಅರ್ಜಿ ಹಾಕೊಂಡು ಆಗುವಂಥದ್ದು ಆಗಬಾರ್ದು ಅಂತ ನಾನು ಆಗ್ತಿಲ್ಲ. ನನಗೆ ಕಳೆದ 2-3 ವರ್ಷಗಳಿಂದ ಬೇರೆ ಬೇರೆ CRPಗಳು ತುಂಬ ಒತ್ತಡ ಮಾಡಿದ್ದಾರೆ. BRPಗಳು ಅಂತ ನೀವೊಂದು ಹಾಕಬೇಕು ಅಂತ, ನಿಮಗೆ ಸಿಗಬೇಕು ಅಂತ. ಹಾಕುವ ಕೆಲಸ ಬೇಡ, ನಾನು ಒತ್ತಾಯ ಮಾಡೋದು ಬೇಡ ಅಂತ. ಈಗ ಅವರು CRPಗೆ ಇಲ್ಲದವರಿಗೆ ನನಗೆ ತುಂಬ ಅಭಿನಂದನೆ ಸಲ್ಲಿದ್ದಾರೆ. ಮತ್ತು ಇಲ್ಲಿಗೆಲ್ಲ ವೆಚ್ಚಗಳು ಸಹ ಹೇಳಿದ್ದಾರೆ, ನೀವು ಉಳ್ಳಾಳದಲ್ಲಿ ನೀವೊಂದು ಹಾಕಲೇಬೇಕು ಸರ್, ಮಾಡಲೇ ಇಲ್ಲ. ಮತ್ತು ಯಾಕಪ್ಪ ಈ ಸಲ ಸಿಕ್ಕಿದ್ದು, ನೀವು ಹಾಕದೆ ಸಿಕ್ಕಿದ್ದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಬಹುಶಃ ನಾನಿದು ಹಾಕಿದ್ದಲ್ಲ, ಒಂದು ಡೇಟ್ ಇತ್ತು, ಕಟ್ಔಟ್ ಡೇಟು. ಅದರ ಒಂದು ದಿವಸ ಮೊದಲು ನನ್ನ ಆತ್ಮೀಯಮಿತ್ರ ಜಗದೀಶ ಈರೊಂದು ಫೈಲ್ ಕಟ್ಬಿಡ್ಲಿ ಬಿದ್ದು ದಾಲ ಮಲ್ಪನ ಬಿಡ್ತು, ಈರು ಕಟ್ಬಿಡ್ರೆ ನಾಳೆ ಬೇಡ, ನನಗೆ ಅಗತ್ಯ, ನಾನು ಮೊದಲಿಂದ ಅದನ್ನು ವಿರೋಧಿಸಿಕೊಂಡು ಬಂದವ ಅಂತ. ನಾಳೆ ಒಂದು ದಿವಸ ಇವತ್ತು ಫೈಲ್ ಕೊಡಿ, ಬೇರೆ ಏನೂ ವಿಷಯ ನಾಳೆ ನಾನು ಯಾರಿಗೆ ಫೋನ್ ಮಾಡಿರೋದು ನನಗೆ ಅದು ಬೇಡ ಈ ಥರ ಬರುವಂಥ ಒಂದು ಪ್ರಶ್ನೆ ನನಗೆ ಬೇಡ ಅಂದರೆ ಬಹಳ ಒತ್ತಾಯಪೂರ್ವಕವಾಗಿ ನನ್ನ ಹತ್ರ ಹೇಳಿಸಿಕೊಂಡು ನಾ ಹಾಗಾದರೂ ಹೇಳಿದ ಒಂದು ಮಾತೇನೆಂದರೆ, ಪ್ರಶಸ್ತಿ ಬಗ್ಗೆ ನಿಮಗೆ ಅಷ್ಟು ಒಂದು ತಾತ್ಸಾರವಾಗಿದ್ದರೆ ನಮಗೆ ಪ್ರಶಸ್ತಿ ಬಂದ ನಾವುಗಳು ಅಂಥ ಜನ ವ್ಯಕ್ತಿಗಳ ಒಂದು ಮಾತಾಡುತ್ತೆ. ಪ್ರಶಸ್ತಿ ಬಂದ ನಾವುಗಳು KMK ನನಗೆಲ್ಲ ಪ್ರಶಸ್ತಿ ಸಿಕ್ಕಿದೆ, ಹಾಗಾದರೆ ನಾವು ಅರ್ಹರಲ್ಲದವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದರೆ ನೀವು ಅದಕ್ಕೆ ನಮ್ಮ ಸಾಲಿಗೆ ಸಹ ನೀವು ಬರುವುದಿಲ್ಲ ಎಂಬುದರಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಮತ್ತೆ ನಾನು ಮಾತಾಡಿ ಅವರ ಅರ್ಹತೆಯನ್ನು ಪ್ರಶ್ನೆ ಮಾಡುವಂಥ ಶಕ್ತಿ ನನಗಿಲ್ಲ. ಅದಕ್ಕೆ ನಾನೇನು ಮಾತಾಡಲಿ ಹೋಗಲಿ ಆಯಿತು ಅಂತ ಹೇಳಿದೆ ನಾನು. ಮತ್ತು ಅವರು ನಮ್ಮ ಫಾದರ್ ಫೋನ್ ಮಾಡಿದರು, ಎಲ್ಲ ಡಾಕ್ಯುಮೆಂಟನ್ನು ನನಗೆ ಗೊತ್ತಿಲ್ಲ, ಫೋಟೋ ಎಲ್ಲ ಹುಡುಕಿಕೊಂಡು ಕೆಲವೆಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ. ಕೆಲವರ ಹತ್ರ ಕಾರ್ಯಕ್ರಮ ಆಗುವಾಗ ತೆಗೆದು ರೆಡಿ ಮಾಡಿಕೊಂಡಿಟ್ಕೊಂಡು ನನ್ನ ಹತ್ರ ಒಂದೇ ಒಂದು ದಾಖಲೆ ಇಲ್ಲ. 35 ವರ್ಷದಲ್ಲಿ ಬೇಕಾದಷ್ಟು ಮಾಡಿದ್ದುಂಟು ನನ್ನ ಹತ್ರ ಯಾವ ದಾಖಲೆಗಳೇ ಇಲ್ಲ. ಮತ್ತು ಆ ಫಾಜಿಲೆಲ್ಲ ಹುಡುಕಿಕೊಂಡು ಎಲ್ಲ ಮಾಡಿ ಅವರೇ ಅಲ್ಲಿಗೆ ಹೋಗಿ ಸೈಬರಿಗೆ ಹೋಗಿ ಎಲ್ಲ ಮಾಡಿದಾಗ ಆಗ ಇವರು ಸಹ ಇರಲಿಲ್ಲ, ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಇವರು ಗೊತ್ತಿತ್ತು. ಆದರೆ ಇವತ್ತು ಅವತ್ತು ಬ್ಯಾಕ್ ಪೂರ್ತಿ ನಾನು ಹೇಳಿದೆ, ನನ್ನ ಎಲ್ಲ ಕೆಲಸವನ್ನು ಮಾಡಿ ಸಬ್ಮಿಟ್ ಮಾಡುವವರೆಗೆ ಎಲ್ಲ ಮಾಡಿಕೊಟ್ಟದ್ದು, ಕೊಂಡೋಗಿ ಕೊಟ್ಟದ್ದು ಮಾತ್ರ. ಮತ್ತು ಒಂದು ಮಾತು ಹೇಳಿದೆ, ನಾನಂತೂ ಹಾಕಿದ್ದೇನೆ, ಒಂದೇ ಒಂದು ಫೋನು ಮತ್ತು ಯಾರಿಗೆ ಏನು ಹೇಳಲಿಕ್ಕಿಲ್ಲ ಅಂತ ಹೇಳಿದ್ದೇನೆ.
ನೀವು ಏನು ಹೇಳುವ ಅಗತ್ಯಲ್ಲಿ ಏನು ಮಾಡೋದು. ನನ್ನ ಹೆಸರಲ್ಲಿ ಹೋದದ್ದೇ ತಕ್ಷಣ ನಮ್ಮ ತಾಲೂಕಿಂದ ಯಾರೊತ್ತಿಗೆ ಮತ್ತೊಂದು ಒಪ್ಪೋಸ್ ಮಾಡಿ ಹಾಕಲೇ ಇಲ್ಲ. ಆಗ ಮತ್ತೆ ನನಗೆ ಆಗ ಅನಿಸಿತು, ನಿಜವಾಗಿ ಕೂಡ ನನ್ನ ಮೇಲೆ ಅನೇಕ ಶಿಕ್ಷಕರು ಒಳ್ಳೆಯ ಅಭಿಮಾನವನ್ನು ಇಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡೆ. ಸೊ ಪ್ರಶಸ್ತಿಗಳಿಗೆ ತನ್ನದಾದಂಥ ಒಂದು ವಿಶೇಷ ಇರಬಹುದು, ಆದರೆ ಕೆಲವು ಸರ್ಕಾರದ ಒಂದು ವ್ಯವಸ್ಥೆ ಮೂಲಕ ಸಿಗುವಂಥ ರೀತಿ ಅದಕ್ಕೆ ವ್ಯವಸ್ಥೆ ಇಲ್ಲ. ಯಾಕೆಂದರೆ ರಾಜ್ಯ ಪುರಸ್ಕಾರಕ್ಕೆ ಸಿಕ್ಕಿದ್ದು ನಮ್ಮ 4 ವರ್ಷದ KMK ಮಂಜೇಡು ಅರ್ಜಿ ಆಗ್ತಾ ಇದ್ದಾರೆ. ಈಗ ನೋಡುವ ಸರ್ಕಾರಿ ಶಾಲೆಗೆ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದಾರೆ. ಇದರಿಂದ ಈ ಪ್ರಶಸ್ತಿಗಳಿಗೆ ಒಂದು ರೀತಿಯಲ್ಲಿ ಏನೋ ರೀತಿ ಆಗ್ತದೆ. ಒಂದು ಸಲ ಈಶ್ವರರ ಪ್ರಶಸ್ತಿ ಉಂಟಂತ ಯಾರು ಹೇಳಿದ್ರು, ಅವರು ಹಾಕಿದರು. ನನಗೆ ಹೇಳಿದೆ ಯಾರು ಗೀತರವರು ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ, ಈ ಗೀತ ಅಲ್ಲ BRC ಗೀತ, ಅದಕ್ಕೆ ಆಗ್ತಾ ಇದ್ದಾರೆ. ಒಂದು ಸ್ವಲ್ಪ ಒಂದು 500 ರೂಪಾಯಿ ಖರ್ಚು ಮಾಡಿದ್ರೆ ಗೊತ್ತಿಲ್ಲ, ಅಲ್ಲಿ ಫೈಲ್ ಮಾಡಿ ಹಾಕಿದ್ರು. ನಾನು ಹೇಳಿದೆ ಹಾಕಿ ಸಿಗುವುದು ಕಷ್ಟ, ಅವರಿಗೆ ಅನುಭವ ಇಲ್ಲ. ಯಾಕೆಂದರೆ ಅದರ ಹಿಂದೆ ಹೋಗಬೇಕು, ಅದರಿಂದ ಹೋದರೆ ಮಾತ್ರ ಯಾವುದು ವಿಜ್ಞಾನ ಮತ್ತು ಬರುವುದು ಯಾವುದು ಸಿಗ್ತದೆ, ಇಲ್ಲದ್ರೆ ಹೋಗೋದು ಸಿಗುವುದಿಲ್ಲ. ನನಗೆ ಗೊತ್ತಿತ್ತು, ಅದು ಸಿಗಲಿಲ್ಲ. ಈ ರೀತಿಯಲ್ಲಿ ಒಂದು ವ್ಯವಸ್ಥೆ, ನಮ್ಮ ಇಲಾಖೆಯ ವ್ಯವಸ್ಥೆ ಆ ರೀತಿಯಲ್ಲಿ. ಸೊ ಏನೇ ಆಗಲಿ, ನಾನಿವತ್ತು ಪ್ರಶಸ್ತಿಗೆ ಅರ್ಹನಲ್ಲ ಗೊತ್ತಿಲ್ಲ, ಇಲಾಖೆ ಗುರುತಿಸಿದೆ, ಆದ್ದರಿಂದ ನನಗೊಂದು ಪ್ರಶಸ್ತಿ ಸಿಕ್ಕಿದೆ ಅಂತ ತಿಳ್ಕೊಳ್ತೇನೆ. ಅದರಿಂದ ನೀವು ನನಗೆ ಇವತ್ತೊಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನೀವೆಲ್ಲ ಸೇರಿಕೊಂಡಿದ್ದೀರಿ. ಅದಕ್ಕೆ ಮೊದಲಾಗಿ ನಿಮಗೆಲ್ಲ ನನ್ನ ಕೃತಜ್ಞತೆಯನ್ನು ಹೃದಯಸ್ಪರ್ಶಿಯಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಸೊ ನನಗೆ ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ್ದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್. ಸೊ ಅದಕ್ಕಾಗಿ ನಾನು ತುಂಬ ಚಿರಋಣಿ. ನಾನೇನು ಒಂದು ರೀತಿಯಲ್ಲಿ ಶಿಕ್ಷಣವನ್ನು ಮುಗಿಸಿಕೊಂಡು ಇಲ್ಲಿಗೆ ಬಂದವ, ನನ್ನಲ್ಲಿ ಯಾವುದರಲ್ಲಿ ಕೆಲವೆಲ್ಲ ಇತ್ತು, ಅದು ಬಿಟ್ಟರೆ ಮತ್ತೆ ಬೇರೆ ಯಾವ ವ್ಯಕ್ತಿತ್ವ ನಮ್ಮಲ್ಲಿ ಇರಲಿಲ್ಲ. ನನ್ನ ವ್ಯಕ್ತಿತ್ವಕ್ಕೆ ನನಗೆ MH ಮಲಾರ್ ಅಂತ ಹೇಳಿ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ನಾನು ಇಷ್ಟು ರೀತಿಯಲ್ಲೊಂದು ಪ್ರಚಾರವನ್ನು ಗಿಟ್ಟಿಸಲಿಕ್ಕೆ ನನಗೆ ಮೂಲ ಕಾರಣ ಸೈಯದ್ ಮದನಿಯವರ ಒಂದು ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಮೊದಲು ಸೇವೆಗೆ ಸೇರಿದ್ದು ನಾನು ಸರ್ಕಾರಿ ಶಾಲೆಗೆ, ಅಲ್ಲಿ ಒಂದು 7ನೇ ಕ್ಲಾಸ್ ಆಗಬೇಕಿತ್ತು, ಅಲ್ಲಿ ಸೇರಿದ್ದು. ಆದ್ದರಿಂದ ಹಜರತ್ ಸೈಯದ್ ಮದನಿಯವರ ಅಂತ್ಯವಿರಾಮಗೊಳ್ಳುವಂಥ ಅವರ ನೆಲೆಯಲ್ಲಿ ಮೊದಲು ಪ್ರಾರಂಭಿಸಿದಂಥ ಸೇವೆಯ ಸತ್ಫಲವೂ ನನಗೆ ಗೊತ್ತಿಲ್ಲ. ನಾನು ಈ ರೀತಿಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಾಯಿತು. ಅವರ ಒಂದು ಮಹಾವಾದಂಥ ಪುಣ್ಯ ಬೇರಿದಂಥ ಜಾಗದಲ್ಲಿ ನಾನು 9 ತಿಂಗಳು ಕಲಿಸಿದ್ದರಿಂದ ಅನೇಕ ಶಿಷ್ಯರವರು ಇವತ್ತು ನಮ್ಮ ಮುಸ್ತಫರವರಾಗಲಿ, ಅನೇಕ ಕೌನ್ಸಿಲರವರು ಇವತ್ತು ನನ್ನ ಶಿಷ್ಯರಾಗಿದ್ದಾರೆ. ಆದ್ದರಿಂದ ಆ ಪವಿತ್ರವಾದಂತಹ ಸೈಯದ್ ಮದನಿಯವರ ಆ ಕರಾಮತ್ತಿನಿಂದ ಬಹುಶಃ ನನಗೆ ಈ ವ್ಯಕ್ತಿತ್ವ ಬೆಳೆದಿದೆ ಅಂತೇಳಿ ನಾನು ಇಚ್ಛೆ ಪಡ್ತೇನೆ. ಅಲ್ಲಿಂದ ಮತ್ತು ನಾನು ಬೇರೆ ಶಾಲೆಗೆ ಹೋದೆ. ಮತ್ತು ಇಲ್ಲಿ ಒಂದು ಶಾಲೆ ಅಲ್ಲಿ ಓಪನ್ ಆಗಿತ್ತು 1981-82 ಇಸ್ವಿಗೆ. ನಾನು ಬರುವಾಗ 84ನೇ ಇಸ್ವಿಯಲ್ಲಿ 4ನೇ ಕ್ಲಾಸ್ ಇತ್ತು. ನನ್ನ ಹಿರಿಯ ಶಿಕ್ಷಕಿ ಇವತ್ತು ಸಾಕ್ಷಿಯಾಗಿ ಇವತ್ತು LC ಮೇಡಮ್ ಬಂದಿದ್ದಾರೆ. ನನ್ನ ಹಿರಿಯಕ್ಕ, ಕೊನೆಯ ಹಿರಿಯಕ್ಕ, ಬೇರೆಯವರೆಲ್ಲ ಕಲಿಸಿಕೊಟ್ಟಾಯಿತು. ಆಗ ಶಾಲೆ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಒಂದು ಹಳತ್ತು ಕಟ್ಟಡದಲ್ಲಿತ್ತು. ಆ ಕಟ್ಟಡದಲ್ಲಿ ನನ್ನನ್ನು ಸೇರಿಸಿಕೊಂಡಿದ್ದಾರೆ. 500 ರೂಪಾಯಿ ಸಂಬಳ ಕೊಡ್ತೇನೆ ಅಂತೇಳಿ ಆಗಿನ ಸಂಚಾಲಕರು ಅಬ್ಬಾಸ್ ಹಾಜಿ ಅವರು ಇವತ್ತು ಇದ್ದಾರೆ. ಅವರು ಬಹುಶಃ ಅವರು ನನಗೆ ಇಲ್ಲಿ ಸೇರಿಸಿಕೊಂಡು ಸಂಬಳ 500 ರೂಪಾಯಿ ಫಿಕ್ಸ್ ಮಾಡಿದ ನಾನು ಕರ್ಕೊಂಡು ಬಂದರು. ನಿಮಗೆ ಸಂಬಳ ನೋಡಬೇಡಿ, ಇದು ನೀವೆಲ್ಲ ಸ್ವಲ್ಪ ಸರಿ ಮಾಡಬೇಕು, ನಮ್ಮದೇ ಸಮುದಾಯ ಅಂತ ಹೇಳಿಕೊಂಡೆಲ್ಲ ಹೇಳಿದರು. ಅದರ ಮೊದಲು ನನಗೆ ಹಳೇಕಲದವರು ಅಲ್ಲಿ ಜಾಬ್ ಕೊಡ್ತೇನೆ ಕರ್ಕೊಂಡು ಹೋಗಿದ್ದರು. ಅದರಿಂದ ಇವತ್ತು ಅನೇಕದವರು ವಿದ್ಯಾರ್ಥಿಗಳಿದ್ದಾರೆ. ಅವರು ಏನು ಹೇಳಿದ್ರು ಅಂತೇಳಿದರೆ ಅಲ್ಲಿ ಇವತ್ತು ಇದ್ದಾರೆ ಅವರು. ನನಗೆ ಬಹಳ ಆಗಾಗ ನಿಮಗೊಂದು ಪ್ರಶಸ್ತಿ ಸಿಗಬೇಕು ಅಂತ ನಾನು ಕಂಡಾಗ ಅದೇ ಮಾತು ಹೇಳುವಂಥ ಒಂದು ಆಗಿನ ಸಂಚಾಲಕರು ಅಹಮದ್ ಬಾಬಾ ಅಂತ ಸೂಪರ್ ಬಜಾರ್ನ ಪಾರ್ಟ್ನರ್ ಅವರು ಹೇಳ್ತಾ ಇದ್ರು. ಅವರು ಅಲ್ಲಿ ಕರ್ಕೊಂಡು ಹೋದ್ರು, ಎಳ್ಕೊಂಡು ಹೋದ್ರು. ಅದನ್ನು ನಾನು ಎಳ್ಕೊಂಡು ಹೋಗಿ ಅಲ್ಲಿ ಸೇರಿಸಿದೆ. ಮತ್ತು ನಂತರ ಅಲ್ಲಿ ಕಮಿಟಿಯಲ್ಲಿ ಆಯಿತು 3 ಲಕ್ಷ ರೂಪಾಯಿ ಕೊಡಬೇಕು ಡೊನೇಷನ್. ಆಗಿನ ಕಾಲದ 3 ಲಕ್ಷ, 84ನೇ ಇಸ್ವಿಯ 3 ಲಕ್ಷ. ನಾಳಿದೆ ನಾನು SLC ಆಗಿದೆ, TCH ಆಗಿದೆ, ರಿಸಲ್ಟ್ ವೆಯ್ಟ್ ಮಾಡ್ತಾ ಇದ್ದೇನೆ, ಚೆಂದ ಮಾಡಿ ಕಲಿಸ್ತೇನೆ, ಹಣ ಅಂತೂ ಕೊಡ್ತೇನೆ ಅಂತ ಹೇಳಿದೆ. ಅವರು ತುಂಬ ಅದಕ್ಕೆ ಆಯಿತು. ಕೊನೆಗೆ ಲಾಸ್ಟಿಗೆ ಅವರ ಮಾತು ಅಂದರೆ ಅಲ್ಲಿ ಕರೆಸ್ಪಾಂಡ್ ಅವರು ಅದು ಕೂಡ 15 ಜನ ಕಮಿಟಿಯವರು ಇದ್ದಾರೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಕೊನೆಗೆ ಅವರು 25,000 ಆದರೂ ಕೊಡಿ ಅಂತ. ಇಲ್ಲ, ನಾನು ಸೇವೆಗೆ ಸೇರುವ ಹಣ ಕೊಟ್ಟು ಸೇರುವುದಿಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಕಡಾತುಂಡಾಗಿ ನಾನು ಹೇಳಿಬಿಟ್ಟೆ. ಆಗ ಇಲ್ಲಿ ಅಧ್ಯಕ್ಷರು ಮತ್ತು ಇಲ್ಲಿಯ ಇರುವಂಥ ಸಂಚಾಲಕರು, ಹಾಗೆ ಯೂಸುಫ್ರವರು ಇದ್ದರು, ಅಲ್ಲಿ ತೀರಿ ಹೋಗಿದ್ದಾರೆ ಈಗ ಅವರೆಲ್ಲ ಸೇರಿ ನೀವು ಇಲ್ಲಿಗೊಂದು ಬನ್ನಿ ಅಂತ ಹೇಳಿದರು. ಯಾಕೆಂದರೆ ಇಲ್ಲಿ ಶಾಲೆ ಪ್ರಾರಂಭವಾಗಿದೆ, ಯಾವುದೇ ರೀತಿಯ ಅನುಮತಿ ಮಾನ್ಯತೆ ಅದು ಯಾವುದೂ ಇರಲಿಲ್ಲ. ಪೇಪರ್ಸ್ ಯಾವುದೂ ಇರಲಿಲ್ಲ ಅಲ್ಲ. ಅಲ್ಲಿ ಅವರಿಗೆ ವಿಷಯ ಗೊತ್ತಿಲ್ಲ, ಏನು ಪೇಪರ್ ಮಾಡಬೇಕಂತ ಗೊತ್ತಿಲ್ಲ. ಹೇಗೆ ನಾನು ಆಗ ಚಿಕ್ಕ ಹುಡುಗ, ತುಂಬ ಚಿಕ್ಕ ಹುಡುಗ. ಅಂದರೆ ಅರ್ಥ ಮಾಡಿ, SLC ಆಗಿ ಇದು PUC ಸಹ ಹೋಗಲಿಲ್ಲ. ಹೋಗುವ ಮೊದಲು 2 ವರ್ಷ TCH, 17-18 ವರ್ಷದ ಯುವಕ. ಆ ನೆಲೆಯಲ್ಲಿ ನನಗೆ ಬಂದು ಇಲ್ಲಿ ಸೇರಿಸಿದರು. ಮತ್ತು ನನಗೆ ಇವರ ಒಂದು ಪರಿಚಯ ಆಯಿತು, LD ಅವರು ಮತ್ತು ಇವರ ಪರಿಚಯ ಆಯಿತು.
ಮಕ್ಕಳು ಅಲ್ಲಿದ್ದರು. ಸ್ವಲ್ಪ ಇಲ್ಲೊಂದು ಹಳತ್ತು ಕಟ್ಟಡ ಇತ್ತು, ನಾನು ಸೇರಿಸಿಕೊಂಡವರು. ಮತ್ತು ಅವರ ಮೂಲಕ ನಾನು ಬೆಳೆದುಕೊಂಡೇ ಬಂದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಸಂದರ್ಭದಲ್ಲಿ ನನಗೆ ಆಗ ಸಹ ಇಲ್ಲಿ ಒಂದು ಎಂಟ್ರಿ ಮಾಡಿದರು. ಇಲ್ಲಿ ಒಂದು ಎಂಟ್ರಿ ಮಾಡಿ ನನ್ನ ತೆಗಿಬೇಕು ಎಂಬ ನಿಯಮವನ್ನು ಅವ್ರಿಗೆ ಹೇಳಿಕೊಟ್ಟರು. ಆಗ ಅವರು ಪೇಪರ್ ಕ್ವಾಲಿಫರ್ ಮಾಡಿದರು. ಕ್ವಾಲಿಫರ್ ಮಾಡಿದಾಗ 23 ಜನ ಬಂದರು. 23 ಮಂದಿಯಲ್ಲಿ ನಾನು ಈಗ ಸಹ ನೆನಪುಂಟು, ಒಂದು 8 ಜನ ಕಮಿಟಿ, ಹೆಚ್ಚು ನೆನಪಿರ್ಬೋದು, ಅಲ್ಲಿ ಮದ್ರಸಾ ಬಿಲ್ಡಿಂಗ್ನಲ್ಲಿ 8 ಜನ ಕಮಿಟಿ ಮೆಂಬರ್. ಸ್ಟೇಟ್ ಬ್ಯಾಂಕಿನ ಖಾದರ್ ಅಂತ ಒಬ್ಬರು ಕ್ಯಾಶಿಯರ್ ಇದ್ದರು, ಸ್ಟೇಟ್ ಬ್ಯಾಂಕಿಗೆ ತೀರಿ ಹೋಗಿದ್ದಾರೆ ಅವರು ಸಮೇತವಾಗಿ ಎಂಟ್ರಿ ತಗೊಂಡು 23 ಮಂದಿಯಲ್ಲಿ ಎಂಟ್ರಿಯಾಗಿ 1 by 1 ಕರೆದು ನನ್ನಂಥ ಅನೇಕ ಪ್ರಶ್ನೆಗಳನ್ನು ಕೇಳಿ ಪಾಠವನ್ನು ಅವರ ಸಮ್ಮುಖದಲ್ಲಿ ಮಾಡಿಸಿ ಇಸ್ಲಾಮಿನ ಕೆಲವೊಂದು ಪ್ರಶ್ನೆಯನ್ನು ಕೇಳಿ ನನ್ನಿಂದ ಅಪಾಯಿಂಟ್ಮೆಂಟ್ ನಾನು ಮಾಡಿಕೊಂಡು ಬಂದಾಗ ಈಗಲೂ ಸರಿ ನೆನಪು. ನಂತರ ಇಲ್ಲಿ ಬೆಳೆದು ಇಲ್ಲಿ ಬಂದೆ. ನಾನು ಇಲ್ಲಿ ನೋಡುವಾಗ ಮತ್ತೆ 1 to 4th ಕ್ಲಾಸ್ ಇತ್ತು ಅಲ್ಲಿ. ನನಗೆ ಆಗ LD ಅವರಲ್ಲಿ ಇನ್ಚಾರ್ಜ್ ಹೆಡ್ ಮಿಸ್ಟರ್ಸ್ ಆಗಿದ್ದರು. ನನಗೆ 1ನೇ ಕ್ಲಾಸ್ ಫಸ್ಟಿಗೆ ಸಿಕ್ಕಿತು. ಅಲ್ಲಿಂದ 1ನೇ ಕ್ಲಾಸಿಂದ ಪಾಠ ಮಾಡಿಕೊಂಡು ಬಂದವ. ಅಲ್ಲಿ ಸಮಸ್ಯೆ ಏನಂದರೆ ಇಲ್ಲಿ BM ಶಾಲೆ ಆಗ ತುಂಬ ಪಾಪ್ಯುಲರ್ ಆಗಿದ್ದು, ಎಲ್ಲ ಮಕ್ಕಳಿಗೆ ಎಲ್ಲ ವಸ್ತ್ರವನ್ನು, ಅವರಿಗೆ ಸ್ಕಾಲರ್ಶಿಪ್ಪನ್ನು ಎಲ್ಲವನ್ನು ಕೊಟ್ಟು ಅವರಿಗೆ ಕ್ಲಾಸ್ ಮಾಡ್ತಿದ್ರು. ಆದ್ದರಿಂದ ಇಲ್ಲಿಗೆ ಮಕ್ಕಳ ಸಂಖ್ಯೆ ಕಮ್ಮಿ. ಮತ್ತು ಇದು ಉರ್ದು ಶಾಲೆ, ಮತ್ತು ಈ ಶಾಲೆಯ ಕಟ್ಟಡ ಒಂದು ಹಳತ್ತು ಒಂದು ಕಟ್ಟಡ, ಒಂದು ಬೂತು ಬಂಗಲೆಯಾಗಿ ಇತ್ತು. ಇಂಥ ಬಂಗಲೆಗೆ ನನಗೆ ಸೇರಿಸ್ಕೊಂಡು ಇಲ್ಲಿ ತಂದು ಮತ್ತು ನಾವು ಅಲ್ಲಿಂದ ಶಿಫ್ಟ್ ಆಗಿ ಇಲ್ಲಿ ಬಂದೆವು. ಆಗ ಸಮಸ್ಯೆ ಏನಂದರೆ ಮಕ್ಕಳನ್ನು ಸೇರಿಸುವ ಸಮಸ್ಯೆ. ಆದ್ದರಿಂದ ಆಗ ನಾನೊಂದು ಬೈರಾಣಿ ಹಾಕಿಕೊಂಡು ಒಂದು ವೇಷ ಮಾಡುವವನಾಗಿ ಮಾಸ್ತಿಗಟ್ಟೆ, ಮುಖಚೇರಿ, ಚೊಂಬುಗುಡ್ಡೆ ಇಲ್ಲೆಲ್ಲ ಒಂದು 8 ಗಂಟೆಗೆ ಬಂದು ಒಂದು ಬಸ್ ಉಂಟು, ಮದನಿ ದರ್ಗದ ಬಸ್ಸು, ಮದನಿ ಬಸ್ ಅಂತ ಹೆಸರು ಅದಕ್ಕೆ. ಅಲ್ಲಿಗೆ ಈ ಒಂದು 10-20 ಮಕ್ಕಳನ್ನು ಸೇರಿಸಿಕೊಂಡು 8-9 ಗಂಟೆ ಬಸ್ ಹತ್ತಿಸಿಕೊಂಡು ಬರುವುದು. ಒಂದು ಇಲ್ಲಿ ಒಂದು 20 ಜನ ಮಕ್ಕಳು ಇಲ್ಲಿ ಆಗ್ತಿದ್ರು. ನಮಗೆ ಹೀಗೆ ಕಟ್ಟೆ ಪೂಜೆ ಅಲ್ಲಿ ಒಂದಿಷ್ಟು ನನ್ನ ಹತ್ತಿರ ಗಂಟೆಗಳು ಬರ್ತಾರೆ ಮಾಸ್ಟ್ರೇ ಅಂತ ಅವರಿಗೆ ಒಂದು ತಾಸಾರ ಇನ್ಸಲ್ಟ್. ಯಾಕೆಂದರೆ ಈ ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡಬೇಕಲ್ಲ, ಅಲ್ಲಿಂದ 5-10 ಬೇಕು. ಮಾಸ್ಕೆಟಲ್ಲಿ 3, ಇವರಿಗೆ ಹಣ ಇಲ್ಲ, ಟಿಕೆಟ್ ಇಲ್ಲ. ಟಿಕೆಟ್ ಬೇಡ ಅಂತ ಪ್ರೆಸಿಡೆಂಟ್ ಹೇಳಿದ್ದೇನೆ ಮೊದಲು, ಅದಕ್ಕೂ ಹೇಳಬೇಕು ಟಿಕೆಟ್ ಬೇಡ ಅಂತ. ಅವರೆಲ್ಲ ಹತ್ತಿಸಿಕೊಂಡು ಇಲ್ಲಿ ಬಂದವರು ಒಂದು 30 ಮಂದಿ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ. ಈ ಬಸ್ಸಲ್ಲಿ ಹತ್ತಿಸಿಕೊಂಡು ಆಗ ಬರುವಂಥ ಒಂದು ದೊಡ್ಡ ಒಂದು ವೇಷ ಹಾಕಿದ ಹಾಗೆ, ವೇಷ ಹಾಕ್ತೇವೆಲ್ಲ ಆಗ 8 ಗಂಟೆಗೆ ಬಂದು ಇಲ್ಲಿ ಬಂದು ಅಷ್ಟು ಮತ್ತೆ ಮಕ್ಕಳನ್ನು ಮಾಡಿಕೊಂಡು ಇಲ್ಲಿ ಮಾಡ್ತೀವಿ. ಈ ರೀತಿಯ ಒಂದು ವ್ಯವಸ್ಥೆ ಆಗ ಒಂದು ಇತ್ತು. ಅದೊಂದು ರೀತಿಯಲ್ಲಿ ಆಗ್ತಾ ಇತ್ತು. ಮನೆ ನನಗೆ 13-14 ಕಿಲೋಮೀಟರ್ ಮನೆ ಆಗಿದ್ದರೂ ಸಹಿತವಾಗಿ ಇಲ್ಲೇ ಉಳ್ಕೊಳ್ತಾ ಇದ್ದೆ. ಅಂದರೆ ನನಗೆ ಆಗ, ಈಗ ನಾವೆಲ್ಲ ಸ್ವಲ್ಪ ಬಿಲ್ ಮತ್ತು ಬೆಲ್ಲಿಗೆ ಮಾತ್ರ ಸೀಮಿತವಾಗಿದ್ದೇವೆ. ಈಗ ನಮ್ಮ ಲೆಕ್ಚರ್ ಲೈಫ್, ಶಿಕ್ಷಕರ ಲೈಫ್ ಅಂದರೆ ಎಲ್ಲರೂ ಸಹ ಶಿಕ್ಷಕರಾಗಿ ಬಯಸ್ತಾರೆ. ಕೈ ತುಂಬ ಸಂಬಳ ಇದೆ, ಬೇರೆ ಯಾವ ಕೆಲಸಕ್ಕೆ ಹೋಗುವುದಿಲ್ಲ. ಬ್ಯಾಂಕಿನ ಮ್ಯಾನೇಜರ್ ಮನೆ ಹೇಳ್ತಾರೆ, ಶಿಕ್ಷಕರಾದರೂ ಒಂದು ಒಳ್ಳೆಯದಲ್ಲ, ನಾನು ಇದಕ್ಕೆ ಬಂದು ಸೋತೆ ಅಂತ ನೋಡಿ. ಅಂದರೆ ಈಗ ಶಿಕ್ಷಕರ ವೃತ್ತಿ ಅಷ್ಟು ಸಂಬಳ. ಈಗ ನಮ್ಮದು ಯಾವುದು ಕೂಡ ಬೆಲ್ಲ ಮತ್ತು ಬಿಲ್ಲಿಗೆ ಸೀಮಿತವಾದ ರೀತಿಯಲ್ಲಿ ನಾವಿದ್ದೇವೆ. ಅವತ್ತು ಹಾಗೆಲ್ಲ. ನನಗೆ ಅವತ್ತು 500 ರೂಪಾಯಿ ಕೊಡ್ತೇನೆ ಅಂತ ಸಂಬಳ ಹೇಳಿದರು ನಮ್ಮ ಕರೆಸ್ಪಾಂಡೆಂಟ್. ನನಗೆ ಕೊಟ್ಟು 300 ಇಟ್ಕೊಳ್ಳಿ ಅಂತೇಳಿ. ನನಗೆ ಎಂಥದ್ದು 500 ಅಂತೇಳಿ 300 ಕೊಡ್ತಾಯಿದ್ದೀರ ಅಂತ. ಇಟ್ಕೊಳ್ಳಿ ಧರ್ಮ ಕೊಟ್ಟ. ಈಗ ಸಹ ನೆನಪಿಟ್ಟು ಮೊದಲನೇ ತಿಂಗಳ ಸಂಬಳವನ್ನು ಈ ಹಳತ್ತು ಮಸೀದಿಯಲ್ಲಿತ್ತು, ಅದರ ಚಪ್ಪಲಿಯಲ್ಲಿ ಬೆಟ್ಟಲ್ಲಿ ನಾನು ಕುಳಿತುಕೊಂಡಿದ್ದೆ. ಸಂಜೆ ಇದೇ ಕರೆಸ್ಪಾಂಡೆಂಟ್ 300 ರೂಪಾಯಿ ಈಚೆಗೆ ಹಾಕಿ ಸಂಬಳ ಅಂತ ಹಾಕಿದ್ದ. ಈ ರೀತಿಯಲ್ಲಿ ನಾನು ಆವಾಗ ನಮಗೆ ರೀತಿ ಬಂದದ್ದು. ಆದ್ದರಿಂದ ಅಲ್ಲಿ ನನಗೆ ಆಗ ಏನು ಇರಲಿಲ್ಲ, ಮತ್ತು ನನಗೆ ಸಹ ಕಲಿಯುವಂಥ ಹಂಬಲ ಇತ್ತು. ಮಗುವಿನ ಶಾಲೆಯಲ್ಲಿ 2 ಅಧ್ಯಾಪಕರು ಮಾಸ್ಟರ್ಗಳಿದ್ದರು. ಈಗ ಆಗ ಒಂದು ಮೋಹನ್ ಮಾಸ್ಟರ್ ಅಂತ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಒಬ್ಬ ನಾಟ್ಯ ಕಲಾವಿದರು, ಮತ್ತೊಂದು ರಮಾನಂದ ಮಾಸ್ಟರ್ ಅಂತ. ಅಲ್ಲಿ ಎಲ್ಲ ಪೇಪರ್ ವರ್ಕನ್ನು ರಮಾನಂದ ಮಾಸ್ಟರ್ ಮಾಡ್ತಿದ್ರು. ಇಲ್ಲಿ ಈ ಬೂತ್ ಬಂಗಲೆ ನಾನು ರಾತ್ರಿ ಕುಳಿತುಕೊಂಡು ಅವರನ್ನು ಕರ್ಕೊಂಡು ಬಂದು SR ಪುಸ್ತಕ, ರಿಜಿಸ್ಟರ್ಡು, ಮಾನ್ಯತೆ ಪತ್ರ ಎಲ್ಲವನ್ನು ಕೇಳಿ ಬರೆದು ರೆಡಿ ಮಾಡ್ತಾಯಿದ್ದೆ. ಆಗ ಇನ್ಸ್ಪೆಕ್ಷನ್ ಆಗ್ತಾಯಿತ್ತು. ಸದಾಶಿವ ಎಂಬ ಇನ್ಸ್ಪೆಕ್ಟರ್ ಇದ್ದರು, ಬಚ್ಚೀರಿ ತಿನ್ನುವಂಥವರು. ಅವರು ಬಹಳ ಸ್ಟ್ರಿಕ್ಟ್ ನಮ್ಮ ಇನ್ಸ್ಪೆಕ್ಟ್ರು. ಬಂದ ಕೂಡಲೇ ಅದು ತಪ್ಪಿತು, ಎಲ್ಲಿ ಆ ಥರ ಮಾಡಿ ಅದೆಲ್ಲ ಆಗ ನನಗೆ ಹೇಳಿಕೊಟ್ಟವರು ರಮಾನಂದ ಮಾಸ್ಟರ್. ಕೋಚ್ ಅವರು ಇವತ್ತು ಇದ್ದಾರೆ. ಅವರಿಂದ ಇಲ್ಲಿ ಕಲಿತುಕೊಂಡೆ. ಮತ್ತು ನನಗೆ ಮನೆ ಮಠ ಯಾವುದಿರಲಿಲ್ಲ, ನನಗೆ ಕಲಿಸುವ ಒಂದು ಹುಚ್ಚೆ ಇದ್ದದ್ದು ಅಷ್ಟೇ. ಮನೆಗೆ ಹಣ ಕೊಡಬೇಕಂತಿರಲಿಲ್ಲ, ಹಣ ಎಲ್ಲ ಖಾಲಿ ಆಗ್ತಾಯಿತ್ತು, ಹಣ ಮನೆ ಕೊಡಲಿಕ್ಕೆ ಇರಲಿಲ್ಲ. ಒಂದು ಶಾಲೆ ಮತ್ತು ನಾನು ಅಷ್ಟೇ ವಿಷಯ, ಬೇರೆ ವಿಷಯ ನನಗಿಲ್ಲ. ಈ ರೀತಿಯಲ್ಲಿ ನಾನು ಬೆಳಗ್ಗೆ ಬರಲಿಕ್ಕೆ ನನಗೆ ಸಹಾಯವಾಯಿತು. ಆದ್ದರಿಂದ ಅಲ್ಲಿ ನನಗೆ ಸಿಕ್ಕಿದವರು ಒಂದು LD ಮತ್ತು LC ಮತ್ತೊಂದು ನಸೀಮ, ಈ 3 ಜನ ಸಹೋದರರು ನನಗೆ ಆಗ ಸಿಕ್ಕಿದರು. ಅವರ ಜೊತೆಯಲ್ಲಿ ನನ್ನನ್ನು ತಮ್ಮನಾಗಿ ನೋಡಿಕೊಂಡು ಬಹಳ ಪ್ರೀತಿಪೂರ್ವಕವಾಗಿ ನನ್ನ ಎಲ್ಲ ಕಾರ್ಯಗಳಿಗೆ ಅವತ್ತು ನನಗೆ ಬೆಂಬಲಿಸಿದವರು, ಎಲ್ಲ ರೀತಿಯಲ್ಲಿ ಸಹಕರಿಸಿದವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ಅವತ್ತು ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಸಹ ನೆನಪುಂಟು, ಸ್ಟೇಟ್ ಲೆವೆಲ್ ಖೋಖೋಗೆ ಕೂಡ ನಮ್ಮ ಮಕ್ಕಳು ಹೋಗಿದ್ದಾರೆ. ಇವತ್ತಿನ ಕಪಿತಾನಿಯದನ್ನಾಗಲಿ ಗಾರ್ಡಿಯನ್ಸ್ ಮಕ್ಕಳನ್ನು ಟಿಪ್ಪು ಸುಲ್ತಾನ್ ಮಕ್ಕಳು ಇದ್ರೆ ಅಂತೇಳಿ ಕೋರ್ಟಲ್ಲಿ ಅವರು ಹೆದರಿದ್ರು. ಅಂಥ ಮಕ್ಕಳು, ಅಲ್ಲೇ ಮಕ್ಕಳು ಅಷ್ಟು ಶಾರ್ಪ್. ಇಂಗ್ಲೀಷ್ ಮೀಡಿಯಮ್ನ ಮಕ್ಕಳಿದ್ದರು, ಅವರು ಒಂದು ಬಿಸಿಲಾಗಿ ಸಾಕು ಅಷ್ಟು ಫಾಸ್ಟ್ ಹೋಗ್ತಿದ್ರು. ಅಂಥ ಗಾಡಿ ಏಜೆನ್ಸಿನ ಮಕ್ಕಳು, ಅಂಥ ಕಪಿತಾನ್ನ ಮಕ್ಕಳು ಹಿರಿಯ ಟಿಪ್ಪು ಸುಲ್ತಾನ್ ಶಾಲೆ ಕೋರ್ಟಿಗೆ ಇಳಿತಂತ ಹೇಳಿದ್ರೆ ಸಾಕು, ಅವರು ಬಾಲ ಮುದ್ರಿಸ್ಕೊಂಡು ಹೋಗ್ತಾರೆ. ಈ ರೀತಿಯಲ್ಲಿ ಆಗಿನ ನಮ್ಮ ಫಸ್ಟ್ ಬ್ಯಾಚಿನವರು ಆ ಥರ ಇದ್ದರು. ಅಂದರೆ ಟೋಟಲ್ ಮಕ್ಕಳು ಮತ್ತು ನಾನು ಇಲ್ಲಿ ಟೋಟಲ್ ಎಲ್ಲ ಸಮಯದಲ್ಲಿ ಕೂಡ ಇದ್ದರು.
ಇದ್ದುಕೊಂಡಿದ್ದಾಗ ಸಾಧ್ಯ ಆಗಿದೆ. ಆದ್ದರಿಂದ ಮತ್ತೆ ಅಲ್ಲಿಂದ ಮುಂದೆ ಬೆಳೆದುಕೊಂಡು ಬಂದು ಪ್ರೈಮರಿ ಆಯಿತು, ಹೈಸ್ಕೂಲ್ ಆಗಬೇಕಂತ ನಮಗೊಂದು ನಮ್ಮ ಶಾಫಿ ಸಂಚಾಲಕರಿದ್ದಾರೆ. ಆ ಸಂದರ್ಭದಲ್ಲಿ ಅವರು ನನಗೆ ಒಂದು ಹೈಸ್ಕೂಲಲ್ಲಿ ಮಾಡಬೇಕು ಅಂತ ಭಾರಿ, ಇಲ್ಲದ ಹೈಸ್ಕೂಲ್ ಆಗ್ತಿರಲಿಲ್ಲ. ಹಳೆಕೋಟೆಯಲ್ಲಿದ್ದಾಗ ಪ್ರೈಮರಿಗೆ ಸೀಮಿತವಾಗ್ತದೆ. ಇಲ್ಲ, ಈ ಸಲವೇ ಆಗಬೇಕಂತ ಹೇಳಿಕೊಂಡು ಅಲ್ಲಿ ಯಾರಪ್ಪ ಅವರು ಬೆಳ್ಳಿಯಪ್ಪ ಎಂಬುವರು ಇವು ಆಗಿದ್ದಾರೆ. ಅವರು ಇನ್ಸ್ಪೆಕ್ಷನ್ಗೆ ಬಂದು ನಿಮ್ಮ ಕಟ್ಟಳೆಲ್ಲ ಇಲ್ಲಲ್ಲ ಅಂತ ಎಲ್ಲ ಹೇಳಿ, ಮತ್ತು ಇಲ್ಲಿ ಕಟ್ಟಡ ಆಗ್ತದೆ ಸರ್ ಹೀಗೆ ಅಂತ ಹೇಳಿ, ಮತ್ತು ಅವ್ರ ಪಾಪ ಒಳ್ಳೆ ಮನುಷ್ಯರು, ಬಹಳ ಒಳ್ಳೆಯ ಮನುಷ್ಯರು ಆಗಿನ ಜನರು. ಆಗ ಸ್ಯಾಂಕ್ಷನ್ ಮಾಡಿ ಹೈಸ್ಕೂಲಿಗೆ ಪರ್ಮಿಷನ್ ಸಿಕ್ಕಿ ಹೈಸ್ಕೂಲ್ ಆಯಿತು. ಅದನಂತರ PUC ಆಗಬೇಕಂತ ಕೂಡ ಅದು ಕೂಡ ಮೊಹಮ್ಮದ್ ಶಾಫಿ ಅವರ ಹಠದಲ್ಲಿ PUC ಆಗಿ ಇಲ್ಲೇ ಇನ್ಸ್ಪೆಕ್ಷನ್ ಆಯಿತು. ಮತ್ತು ಆಗ ಹೇಳಿದ್ವಿ ನಾವು ನಮಗೆ ಕಟ್ಟಡದಲ್ಲಿ ಆಗ್ತದೆ. ಅದು ನನಗೆ ಭಾಳ ಸಂತೋಷ. ಅಂದರೆ ನಿರಂತರವಾಗಿ ಬಂದ ನಂತರ ಎಲ್ಲರ ಸಹಕಾರದಿಂದ 1ನೇ ಕ್ಲಾಸಿಂದ ಪ್ರಾರಂಭವಾಗಿದಂತೂ ನಿರಂತರವಾಗಿ ಕಾಲೇಜು ಆಗುವವರೆಗೆ ಯಾವುದೇ ಮಿಡ್ಡಲ್ಲಿ ಬ್ರೇಕ್ ಇಲ್ಲದೆ ಡಿಗ್ರಿ ಕ್ಲಾಸ್ವರೆಗೆ ಟಿಪ್ಪು ಸಂಸ್ಥೆ ಬೆಳೆದು, ಅದು ನನ್ನಿಂದ ಸಾಧ್ಯ ಅಂತಲ್ಲ, ನನಗೆ ಪೂರ್ಣ ಸಹಕಾರ ಕೊಟ್ಟು ಮಾಡಿರ್ತಾರೆ. ಭಾಳ ಮುಖ್ಯವಾಗಿ ದಿವಂಗತ ಅಲ್ಹಾಜಿ UK ಇಬ್ರಾಹಿಂರವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ತುಂಬ ರೀತಿಯಲ್ಲಿ ಏನೆಲ್ಲ ಒತ್ತಡ ಇತ್ತು, ಆದರೂ ಸಹಿತವಾಗಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ಹೇಳ್ತಿರಲಿಲ್ಲ, ಅವರ ಮನೆಗೆ ಒಂದು ಸಂಬಳಕ್ಕೆ ನಾನು ಹೋಗುವುದಿದ್ದರೆ 1,000 ಸಲ ಅವರ ಮಾಳಿಗೆ ಹತ್ತಿಕೊಂಡು ಹೋದರೂ ಕೂಡ ಕೊನೆಗೆ 200 ರೂಪಾಯಿ ಸಂಬಳವು ಜಾಸ್ತಿ. ನನಗಲ್ಲ, ನಮ್ಮ ಉಳಿದ ಸ್ಟಾಫ್ 200 ರೂಪಾಯಿ. ನಾನು 200 ರೂಪಾಯಿ ನಿರ್ಧರಿಸಿ ಸರ್, ಹಾಲಿನ ಬಿಲ್ ಸರ್ ಈಗ ಇರಲಿ, ಮತ್ತೆಲ್ಲ ಒಬ್ಜೆಕ್ಷನ್ ಮಾಡ್ತಾರೆ. ಆದ್ದರಿಂದ ಅವರನ್ನು ನಾನು ಈ ಸಂದರ್ಭ ನೆನೆಸ್ಕೊಳ್ತೇನೆ. ಅದೇ ರೀತಿಯಲ್ಲಿ ಮತ್ತೊಬ್ಬರು ಬಹಳ ಅಂದರೆ ಭಾಳ ಸ್ಟ್ರಿಕ್ಟ್ ಮನುಷ್ಯ ಅಂದರೆ ಅಲ್ಹಾಜ್ ದಿವಂಗತ UG ಹುಸೇನ್ರು. ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ನನಗೆ ಹೇಳಿದ ಕೂಡಲೇ ಟೇಬಲ್ ಅವರ ಮನೆಯಿಂದ ಕೊಟ್ಟಿದ್ದಾರೆ, ಚೇರ್ ಅವರ ಮನೆಯಿಂದ ಕೊಟ್ಟಿದ್ದಾರೆ. ಆಗ UG ಹುಸೇನ್ ಸ್ವಲ್ಪ ಶ್ರೀಮಂತರು ಕೂಡ, ಅವರು ಬಹಳಷ್ಟು ನನಗೆ ಸಹಕಾರ ಮಾಡಿದವರು UG ಹುಸೇನ್ ಅವರು. ಅದೇ ರೀತಿಯಲ್ಲಿ ದಿವಂಗತ ಉಮರಬ್ಬರವರಿದ್ದಾರೆ ಇಲ್ಲಿ ಪಕ್ಕದವರು. ಇವರೆಲ್ಲ ನಾನು ತುಂಬ ಇವರ ಸಹಕಾರವನ್ನು ನೆನಪಿಸಿಕೊಳ್ತೇನೆ. ಆದ್ದರಿಂದ ಅವರ ಸಹಕಾರದಿಂದ ಇಷ್ಟರ ಮಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯವಾಯಿತು ಅದಂತ ನನಗೆ. ಇನ್ನು ಹೈಸ್ಕೂಲ್ ಆದಾಗಲೂ ಕೂಡ ಅಷ್ಟೇ ಮಕ್ಕಳ ಸಮಸ್ಯೆ. ನಮ್ಮಲ್ಲಿ 10-15 ಮಕ್ಕಳು, 25 ಮಕ್ಕಳು ಒಂದು ಕ್ಲಾಸಿಗೆ ಆಗಲೇಬೇಕಾದ್ರು. ಆಗ ನನಗೆ ಸಿಕ್ಕಿದ್ದು ಅಂದರೆ ಬೇರೆ ದಾರಿ ಇಲ್ಲಿ ಎಲ್ಲ ಬರಲಿಕ್ಕೆ ಕೇಳಲಿಲ್ಲ. ಈ ಶಾಲೆಗೆ ಈ ಊರಿನವರು ಬರಲಿಕ್ಕೆ ಹೇಳಿ, ಹೈಸ್ಕೂಲ್ ಇಲ್ಲಿ ಬರುವುದಿಲ್ಲ ಅಂತೇಳಿ. ಆಗ ನಾನು ಕಂಡುಕೊಂಡ ಉಪಾಯ ಏನಂದರೆ ಮಂಜನಾಡಿ, KMK ಅವರು, ಮಲಾರ್, ಹರೇಕಳ, ಪಾವೂರು, ನಾನು ಬರುವಂಥವು ಇಲ್ಲಿಯೆಲ್ಲ ಹೋಗಿ ಮನೆಯಲ್ಲಿ ಪ್ರಚಾರ ಮಾಡಿ ನನ್ನ ಶಾಲೆಗೆ ಬನ್ನಿ, ಇಲ್ಲಿ ಬಸ್ಸಿಗೆ ಹಣ ಕೊಡ್ತೇನೆ ನಾನು ಅಂತ ಹೇಳಿಕೊಂಡು ಮಾಡಿಕೊಂಡು ಅವರು ಕರ್ಕೊಂಡು ಬರುವಂತಾಯಿತು. ಆಗ ಮಂಜನಾಡಿಯವರು, ಉರುಮನೆಯವರು, ನಾಟಕಲ್ನವರು, ಮಲಾರ್ನವರು, ಹರೇಕಳದವರು, ಪಾವೂರಿನವರು ನಿರಂತರವಾಗಿ ಕೆಲವರು ಇವರೆಲ್ಲ ಬರುವಾಗ ಇದ್ರು, ಇವರೆಲ್ಲ ಬರುವಾಗ ಇವಾಗ ಇದ್ರು. ಮತ್ತು ಕಡಿಮೆ ಆಗ್ತಾ ಬಂತು. ಆಗ ಆ ಸ್ಟ್ರೆಂತನ್ನು ಹಾಗೆ ಮಾಡಿಕೊಂಡು ಬಂತು. ಆದ್ದರಿಂದ ನನಗೆ ಒಂದು ಸಂತೋಷ ಅಂದರೆ ಈ ರೀತಿಯಲ್ಲಿ ನನಗೆ ಬೆಳೆಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಒಂದು ಸಂಸ್ಥೆ ಇದು. ನಾನು ಭಾಳಷ್ಟು ಕಲಿತಿದ್ದೇನೆ, ಭಾಳಷ್ಟು ಬೆಳೆದಿದ್ದೇನೆ, ಅಲ್ಲಲ್ಲಿ ತಪ್ಪಿದ್ದೇನೆ, ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ಅನೇಕ ಸಲ ಎಡವಿ ಬಿದ್ದಿದ್ದೇನೆ. ಎಲ್ಲ ಸಂದರ್ಭದಲ್ಲಿ ಕೂಡ ನನ್ನನ್ನು ಮೇಲೆತ್ತುವ ಕೆಲಸವನ್ನು ಸೈಯದ್ ಮದೀನ್ ಚಾರಿಟೇಬಲ್ ಟ್ರಸ್ಟ್ ಅವರು ಮಾಡಿದ್ದಾರೆ. ಆದ್ದರಿಂದಲೇ ಇಷ್ಟು ಎತ್ತರಕ್ಕೆ ಬೆಳಗ್ಗೆ ಸಾಧ್ಯವಾಗಿದೆ. ಅವತ್ತು ನಿಮಗೆ ಗೊತ್ತಿಲ್ಲ, ಪ್ರಾಥಮಿಕ ಶಾಲೆಯಲ್ಲಿ ಈ ಮಕ್ಕಳು ಕರ್ಕೊಂಡು ಬರ್ತಾರಲ್ಲ ಮಾಸ್ತಿಗಟ್ಟೆಯಿಂದ, ಅವರಿಗೆ ಬಂದರೆ ಬುದ್ಧಿಯಿಲ್ಲ, ಬಡ ಮಕ್ಕಳವರು ಬರುವರು, ಅವರಿಗೆ ಈ LC ಅವರು LD ಅವರು ಅವರ ಕೈಯಿಂದ ಹಾಕ್ಕೊಂಡು ಒಂದೊಂದು ಬ್ರೆಡ್, ಆಗ ಬ್ರೆಡ್ ಇತ್ತು, ಒಂದು ಬ್ರೆಡ್ಡಿಗೆ ಎಷ್ಟು ರೂಪಾಯಿ, 2 ರೂಪಾಯಿ ಗೊತ್ತಿಲ್ಲ, 75 ರೂಪಾಯಿ ಆಗುತ್ತೆ. ಆ ಹಣದಿಂದ LC ಅವರು ಅನೇಕ ಸಲ ಬ್ರೆಡ್ ತಂದು ಕೊಟ್ಟದ್ದುಂಟು, LD ಅವರು ತಂದು ಕೊಟ್ಟದ್ದುಂಟು. ನಾವು ಬ್ರೆಡ್ ಮತ್ತು ಹಾಲು, ಇವರು ಹಾಲು ಮಾಡೋದು, ಬ್ರೆಡ್ ಮಾಡೋದು. ಒಂದು 25 ಮಂದಿ ಮಕ್ಕಳಿದ್ದರಲ್ಲಿ ಬರ್ತಾರೆ, ಅವರಿಗೆ ಬ್ರೆಡ್ ಮತ್ತು ಹಾಲನ್ನು ಕೊಡ್ತಾರೆ. ನಿಜವಾಗಿ ಹಳೆಯ ಕಟ್ಟಡದಲ್ಲಿ ಇವತ್ತು ನಂತರ ಆಲೋಚನೆ ಮಾಡಿ ನಾವು ಸ್ವಲ್ಪ ಒಂದು ಸ್ಟವ್ ತರುವ ಅಂತ ನಸೀಮಡಿ ಜರಿದ್ರು. ನಾವು ಸ್ವಲ್ಪ ಇದನ್ನು ಕೊಡುವ ಬದಲು ಗಂಜಿ ಕೊಡುವ ಅಂತ ಹೇಳಿದ್ರು. ಆಗ ಒಂದು ಸೀಮೆ ಎಣ್ಣೆ ಗ್ಯಾಸ್ ಸ್ಟವ್ ತಂದು ನಾವು ಮತ್ತು ಇವರು ಸೇರಿಕೊಂಡು, ಇವರು ಒಂದು ಸೇರು ಅಕ್ಕಿ ತಂದು ಅಕ್ಕಿ ಮಾಡಿ ಅದರಿಂದ ಕುಳಿಸಿದ್ರು. ಅದನ್ನು ನೋಡಿದಂಥ ಕುಂಜುಮೋನ್ ಅಂತ ಪೈಲಟ್ ಈಗ ಇದ್ದಾರೆ, ಮಂಜನಹಳ್ಳಿಯಿದ್ದಾರೆ, ಅವರನ್ನೇ ಕರೆದೇವು ನಾವು, ಹುಸೇನ್ ಕುಂಜುಮೋನ್ ಅಂತ ಇಲ್ಲಿದ್ದವು. ಹೌದಾ, ನಾವು ಹಾಗೆ ಮಾಡ್ಬೋದು, ಏನಾದ್ರು ಮಾಡುವ ಅಂತ. ಹಾಗೆ ಮತ್ತೆ ಅವರೆಲ್ಲ ಮಾಡಿ 1-2 ಕಿಲೋ 3 ಕಿಲೋ ಅಕ್ಕಿಯನ್ನು ಕಲೆಕ್ಟ್ ಮಾಡಿದರು. ನಂತರ 2 ಸಲ ಕೊಟ್ಟರು, ಮತ್ತೆ ಕೊಡಲಿಕ್ಕೆ ಭಾಳ ಇಂಜಿರಿದ್ರು. ಮತ್ತೆ ನಾವು ಮನೆಗೆ ಹೋಗಿ ಮಕ್ಕಳ ಹತ್ರ ಒಂದು ಚೀಲ ಇಟ್ಕೊಂಡು ನಾನು ನನ್ನ ಮಕ್ಕಳು ಒಟ್ಟಿಗೆ ಸೇರಿಕೊಂಡು ಹೆಸರು ಬರು ಅಬ್ಬಾಸ್ ಅಜ್ಜ ಮನೆಗೆ 5 kg ಹೋಗುವುದು, ಇಬ್ರಾಹಿಂ ಅಜ್ಜ ಮನೆಗೆ, UG ಹುಸೇನ್ರ ಮನೆಗೆ, ಹೀಗೆ ಹೋಗಿ ಒಂದು ತಿಂಗಳಿಗೆ ನಾವು ಮಕ್ಕಳ ಜೊತೆಯಲ್ಲಿ ಖುದ್ದಾಗಿ ಹೋಗಿ ಅವ್ರು ಏನಾದರೂ ಬೇಕು ಅಂತ ಹೇಳಿದ್ರೆ ಆದರೂ ಕೊಡ್ತಾಯಿದ್ರು. ಕೊಟ್ಟು ಹಾಗೆ ಆ ಸ್ಟವ್ವಿನಲ್ಲಿ ಮಾಡ್ತಾ ಇದ್ದ ಅಕ್ಕಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ 2 kg 3 kg ಮಾಡಿ ಈ ನಮ್ಮ ಶಿಕ್ಷಕರು ಆ ಮನೆಯಲ್ಲಿ ಬಡಿಸಿದ್ದು ಇವತ್ತು ನನಗೆ ಇದು ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಇವತ್ತು ಅದಕ್ಕೆ ಒಂದು ಸಾಕ್ಷಿ ಅವರಿದ್ದಾರೆ. ಆದ್ದರಿಂದ ನಾನು LC ಮತ್ತು LD ಅವರನ್ನು ಮರೆಯಲಿಕ್ಕಿಲ್ಲ. ಈ ಶಾಲೆಯ ಪಿಲ್ಲುಗಳು ನನ್ನಿಂದ ಏನು ಮಾಡಲಿಕ್ಕಾಗಲಿಲ್ಲ, ಪ್ರಶಸ್ತಿ ಅವರಿಗೆ ಸಿಗಬೇಕು.
ಅವರ ಪರವಾಗಿ ನಾನು ತಗೊಂಡು ಹೇಳ್ತೇನೆ. ಎಲ್ಸಿಯವರ ಪರವಾಗಿ, ಎಲ್ಲಿಯವರ ಪರವಾಗಿ, ನಸೀಮನ ಪರವಾಗಿ ನಾನು. ಆದ್ದರಿಂದ ನನ್ನನ್ನು ಬೆಳೆಸಬೇಕಾದರೆ ಅವರು ಬೆಳೆಸಿ. ನಾನೇನು ಮುಂದೆ ಹೋಗ್ಬೋದು, ಮುಂದೆ ಹೋಗ್ಬೇಕಾದ್ರೆ ಹಿಂದೆ ಇರಬೇಕಲ್ಲ. ಯಾರಾದರೂ ಈಗ ನಾನೀಗ ಮುಂದೆ ಹೋಗಿದೆ ಅಂತ ನೀವೆಲ್ಲ ಹೇಳ್ತೀರಿ, ನನ್ನ ಮಾರ್ಗದರ್ಶನ ಆದರೂ ನೀವು ನನ್ನ ಜೊತೆಯಲ್ಲಿ ಇದ್ದೀರಿ. ನೀವು ಇದ್ದಕ್ಕನ ಬಚಾವಾಗ್ತೇನೆ, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಈಗ ಅನೇಕ ಜನ ಹೇಳುವವರಿದ್ದಾರೆ, ಎಲ್ಲ ಮಾಡಿದ್ದ ಮನೆಗೆ ಯಾರು ಇಲ್ಲದಿದ್ರೆ. ನಮ್ಮ ರಾಮಚಂದ್ರ ಭಟ್ ಅಂತ ಒಬ್ಬರು ಇದ್ದಾರೆ, ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದರು. ಎಲ್ಲಿ ಗೂಡಿನ ಬಳಿ ಶಾಲೆ ಮುಖ್ಯವಾಗಿ ಕಳೆದ ರಿಟೈರ್ಡ್. ಅವರು LOSS ಅಲ್ಲಿ ಸ್ಟೂಡೆಂಟ್ ಆಗಿದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಲೀಡರ್ಶಿಪ್ ಆಗಲೇ ಇತ್ತು. ಅವರು ಆ ಸಂದರ್ಭ ಅವರು ಹೇಳಿದಂಥ ಮಾತು ನನಗೆ ನೆನಪಿದೆ. ಲೀಡರ್ಶಿಪ್ ಅಂದರೆ ಹೇಗಿರ್ತದೆ ಅಂತ ತಿಳ್ಕೊಂಡು. ಆಗ ಬಸ್ಸಿಗೆ ಪಾಸ್ ಆಯಿತು, ಸರ್ಕಾರಿ ಬಸ್ ನೋಡಿದ್ರೆ ಪಾಸ್ ಯಾರು ಹತ್ತಬೇಡಿ, ಇಲ್ಲಿಗೆ ಬಾಸಿಗೆ ಯಾರು ಹತ್ತಬೇಡಿ ಅಂತ. ಕಾಲೇಜ್ LOSS ಜನ 9 ರಾತ್ರಿ ಬಿಡ್ತದೆ. ಗೌರ್ಮೆಂಟ್ ಬಸ್ ಹೋಗಲಿಕ್ಕೆ ಪಾಸ್ ಇಲ್ಲ, ಹಣ ಫುಲ್ ಟಿಕೆಟ್ ಕೊಡಬೇಕು, ಪಾಸ್ ಆದರೆ ಪಾಸ್ ತೋರಿಸ್ಬೇಕು, ಹಣ ಇಲ್ಲ ಅಂತ. ಆಗ ಏನು ನಾವು ಇಷ್ಟೊಳಗೆ ಹೋಗಿಲ್ವಾ ಅಂತ ಹೇಳಿದ್ರೆ, ಮಕ್ಕಳು ತುಂಬ 25 ಜನ ಮಕ್ಕಳು. ಬಂದ್ರ ಹತ್ತು ಹಾಗೆ ಅಂತ ಇವರು ಸೀದಾ ಹತ್ತಿ ಮೇಲೆ ಮುಂದೆ ಹೋಗಿ ಹತ್ತಿ ಮುಂದೆ ಬಸ್ ಮುಂದೆ ಹೋಯಿತು. ಏನು ಕೊಡಿ ಅಂತ, ಇಲ್ಲ ಕೊಡುವುದಿಲ್ಲ ಅಂತ. ಯಾರು ಸಹ ಕೊಡಬೇಡಿ, ಟಿಕೆಟ್ ಅಂದರೆ ಕೊಡಿ ಅಂತ. ಇಲ್ಲ ನಾವು ಯಾರು ಕೊಡುವುದಿಲ್ಲ ಅಂತ. ನೀವು ಯಾರು ಕೊಡಲೇಬೇಕಿಲ್ಲ, ನೀವು ಇಳಿಬೇಕಂತ. ನಾವು ಇಷ್ಟು ಜನ ಇದ್ದೇವೆ ಅಂತ ನೀನು ನೋಡ್ತಾರೆ. ಯಾರು ಬಸ್ಸಿಗೆ ಹತ್ತೇ ಬಸ್ಸಿಗೆ ಯಾರು ಹತ್ತೇ ಒಬ್ಬರೇ ಹತ್ತಿದ್ದು. ಬನ್ನಿ ಹತ್ತುವ ಎಷ್ಟು ಜನ ಇದ್ದಾರೆ, ಇವರು ನಾಯಕರು ಹತ್ತಿದ್ದಾರೆ. ಬಸ್ ನೋಡಿದ್ರೆ ಒಬ್ಬ ಜನ ಸಹ ಇರಲಿಲ್ಲ. ಯಾಕೆಂದರೆ ಹೇಳುವವರಿದ್ದಾರೆ. ಆದ್ದರಿಂದ ಅಲ್ಲಿ ನಾಯಕತ್ವ ಕೊಟ್ಟಾಗ ಹೇಳಿದವರು ಸಾಕಾರ ಮಾಡಿಲ್ಲದಾಗ ಆ ನಾಯಕತ್ವ ಇಲ್ಲ. ಆದ್ದರಿಂದ ಇಲ್ಲಿ ನಾನು ನಾಯಕನಾಗಿ ಬೆಳೆದರೂ ಸಹಿತವಾಗಿ ನಾನೇನು ಸಾಧನೆ ಮಾಡಿದಾದರೆ ಅದರ ಹಿಂದೆ ಕಾಣದ ಕೈ ಆಗಿರುವಂಥ ನಿಮ್ಮ ಅನೇಕ ಕೈಗಳ ಸಹಕಾರ ಇದೆ. ಇದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯವತ್ತು ನಮ್ಮ ಜೊತೆ ಇಲ್ಲದರೂ ಅವರನ್ನು ಮರೆಯುವುದಿಲ್ಲ. LC ಅವರು ಹಿರಿಯಕ್ಕೆ ನನ್ನ ಜೊತೆಯಲ್ಲಿ ಇವತ್ತು ಇದ್ದಾರೆ. ಅವರು ಇವತ್ತು ನನಗೆ ಭಾಳ ಸಂತೋಷ ಅಂದರೆ ಪ್ರಾಥಮಿಕ ಶಾಲೆ ವಿಭಾಗದಿಂದ ನನಗೆ ಒಂದು ಪ್ರಶಸ್ತಿ ಸಿಕ್ಕಿತು. ಬಹುಶಃ ಪ್ರಾಥಮಿಕ ಶಾಲೆಯಿಂದ ಅವತ್ತೆಲ್ಲ ಮಾಡಿರ್ಬೋದು. ಇವತ್ತೆಲ್ಲ ಕೆಲಸವನ್ನು ಯಶಸ್ವಿಯಾಗಿ ಮಾಡೋರು LC. ನಾನು 25 ವರ್ಷ ಆಯಿತು ಹೈಸ್ಕೂಲಿಗೆ ಬಂದ ನಂತರ ಅಲ್ಲಿ ನೋಡಿದ್ದೆ ಒಂದು ಬರೇ ರಿಸಲ್ಟ್. ಅದರ ಮೊದಲು ಬೊಂಬಾಯಿಗೆ ಹೋಗಿದ್ದೆ, ಪಂಜಾಬ್ ಹೋಗಿದ್ದೆ, ಮಾಡಿದ್ದು ಅನೇಕ ಮಾಡಿದ್ದೇನೆ. ಯಾಕೆಂದರೆ ಆಗ ನನಗೆ ಬೇರೆ ಬಿಸಿ ಇರಲಿಲ್ಲ. ಯಾವಾಗ ಹೈಸ್ಕೂಲಿಗೆ ಬಂದೇನೋ ನನಗೆ ಶುರುವಾಯಿತು. ಏನಂದರೆ ಅಲ್ಲಿ ಮುಖ್ಯವಾಗಿ ಬೇಕಾದ ರಿಸಲ್ಟ್, ಫಲಿತಾಂಶ. ಆದ್ದರಿಂದ 25 ವರ್ಷ ಬೇರೆಲ್ಲ ಚಟುವಟಿಕೆ ಸ್ಟಾಪ್ ಮಾಡಿದೆ. ಬರೀ SLC ಒಂದೇ. ಈಗಲೂ ನಾನು ಹೈಸ್ಕೂಲಿನ ಸಂಬಳ ತಿನ್ನದಿದ್ದರೂ ಸಹಿತವಾಗಿ ಕೂಡ ಇಷ್ಟೆಲ್ಲ ಹೈಸ್ಕೂಲ್ ಹೆಚ್ಚಿನ ಶ್ರಮವನ್ನು ಕೆಲಸವನ್ನು ಮಾಡಿದ್ದು ಹೈಸ್ಕೂಲಲ್ಲಿ. ಆದರೆ ಪ್ರಾಥಮಿಕ ಶಾಲೆ ಯಾವುದೇ ರೀತಿಯ ತೊಂದರೆ ಬಾರದ ರೀತಿಯಲ್ಲಿ ಎಲ್ಲ ಕೆಲಸವನ್ನು ನನ್ನೊಂದು ಜವಾಬ್ದಾರಿ ನಿರ್ವಹಿಸುವುದು ನಮ್ಮ LC ಅಕ್ಕ. ಆದ್ದರಿಂದ ನನ್ನ ಮನ ತುಂಬಿ ಹೇಳ್ತಾ ಇದ್ದೇನೆ, ಅವರಿಗೆ ಎಷ್ಟು ನಾನು ಸ್ಮರಿಸಿದರೂ ಕೂಡ ಸಾಕಾಗಲಿಕ್ಕಿಲ್ಲ. ನನ್ನ ಜೊತೆಯಲ್ಲಿ ಸಹಕಾರ ಮಾಡಿದ್ದಾರೆ, ಮೆಟಿಲ್ಡ್ ಅವರಿದ್ದಾರೆ, ಇವರೆಲ್ಲ ಸಹಕಾರ ಮಾಡಿದ್ದರಿಂದ ನಾನು ಹೈಸ್ಕೂಲಲ್ಲಿ ಸೇವೆ ಮಾಡಲಿಕ್ಕೆ ಸಾಧ್ಯವಾಯಿತು. ಮ್ಯಾನೇಜ್ಮೆಂಟ್ ಅವರು ಹೇಳಿದ್ದಾರೆ ನೀವು ಹೈಸ್ಕೂಲಲ್ಲಿ ಮಾಡಿ ಅಂತ ಹೇಳ್ತಾರೆ, ಮಾಡಬೇಕಾದ್ರೆ ಕಷ್ಟ ಇದೆ. ಆದ್ದರಿಂದ ನನ್ನ ಯಾಕೆಂತೇಳಿದರೆ ನಾವು ಬಂದ ನಂತರ ಹೈಸ್ಕೂಲಲ್ಲಿ ಬಹಳ ಮುಖ್ಯವಾಗಿ ಬೇಕಾದ್ದು ನಮ್ಮ ಫಲಿತಾಂಶ. ಯಾರು ಏನೇ ಮಾಡಿದ್ರು ಎಂತೆಲ್ಲ ಆದರೂ ಕೂಡ ಕೇಳುವುದು ನಿಮ್ಮ ರಿಸಲ್ಟ್ ಎಷ್ಟು ಅಂತ. ಇವತ್ತು ನಮ್ಮ ಶಾಲೆಗೆ, ಪ್ರಾಥಮಿಕ ಶಾಲೆಗೆ, ಪ್ರೌಢಶಾಲೆಗೆ ಮಕ್ಕಳು ಬರುವುದಿದ್ದರೆ ಅದು ನಮ್ಮ ಫಲಿತಾಂಶ ಮೇಲೆ ಬಿದ್ದಿದೆ. ಆದ್ದರಿಂದ ಫಲಿತಾಂಶವನ್ನು ತಂದು ಕೊಟ್ಟದ್ದು ನಮಗೆ ಅದು ಹೆಮ್ಮೆಯ ವಿಷಯ. ಆದ್ದರಿಂದ ಫಲಿತಾಂಶ ಇಲ್ಲದಿದ್ದರೆ ಮಕ್ಕಳಿಲ್ಲ. ಆದ್ದರಿಂದ ನಾನು ಫಲಿತಾಂಶಕ್ಕೆ ಹಿಂದೆ ಬೀಳಲಿಕ್ಕೆ ಕಾರಣ ಇದೆ. ಆದರೆ ನನ್ನ ಫಲಿತಾಂಶದಲ್ಲಿ ಎಲ್ಲೂ ನನಗೆ ಬೇಜಾರಾಗಲಿಲ್ಲ. ನನಗೆ ಹೈಸ್ಕೂಲಲ್ಲಿ ಸಂಬಳ ಇಲ್ಲದೆ ನಿಮ್ಮ ಜೊತೆಯಲ್ಲಿ ನಾನು ಪ್ರಾಥಮಿಕ ಸಂಬಳ ತಿಂದುಕೊಂಡು ಇಲ್ಲಿ ಮಾಡಿದರೆ ನನಗೆ ಸಂತೋಷ. ಯಾಕೆಂದರೆ ಎಲ್ಲರೂ ನನಗೆ ಪೂರ್ಣ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಹೈಸ್ಕೂಲಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಈ ಥರವರು ಅವರಿಗೆಲ್ಲರೂ ಹೇಳುವಂಥ ಪ್ರಶ್ನೆ, ಎಲ್ಲರೂ ಸಹಕಾರ ಅವರವರಿಗೆ ಕೂಡುವ ರೀತಿಯಲ್ಲಿ, ಅವರವರಿಗೆ ಆಗುವ ರೀತಿಯಲ್ಲಿ ಸಹಕಾರ ಮಾಡಿ. ಆದ್ದರಿಂದಲೇ ಉತ್ತಮ ರಿಸಲ್ಟ್ ನಮ್ಮಲ್ಲಿ ಬಂದಿದೆ. ಯಾಕೆ ಹೇಳ್ತೇನೆಂದರೆ ನಮ್ಮ ರಿಸಲ್ಟ್ ಬಂದಾಗ ನಮಗೆ ನಮ್ಮದೇ ಆದಂಥ ಒಂದು ಹೆಮ್ಮೆ ಇರ್ತದೆ. ನನಗೆ ಇವತ್ತು ಆಡಳಿತ ಮಂಡಳಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ಯಾರೂ ಬರಲಿಲ್ಲ, ಶಾಲಾ ಇಲಾಖೆಯವರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬರಲಿಲ್ಲ. ಕಾರಣ ಏನು? ಅಲ್ಲಿ ನಮ್ಮ ಫಲಿತಾಂಶ. ಈ ಫಲಿತಾಂಶ ನಮಗೆ ಇದ್ದಾಗ ನಮ್ಮ ಶ್ರೀ ನಮ್ಮನ್ನು ರಕ್ಷೆ ಮಾಡಿದೆ. ಕಳೆದ 2-3 ವರ್ಷಗಳಿಂದ ಮಾತ್ರ ನಾವೀಗ ಹಿಂದೆ ಹೋಗ್ತಾ ಇದ್ದೇವೆ. ಆದ್ದರಿಂದ ನನಗೀಗ ನನಗೆ ಈ ಪ್ರಶಸ್ತಿ ಸಿಕ್ಕಿದಾಗ ನನಗೆ ಅನಿಸಿದ್ದು ಅಂದರೆ ನನ್ನ ರಿಸಲ್ಟ್ ಹೋಗಿದೆ. ನಾನು ಯಾವ ಮುಖದಲ್ಲಿ ಆ ಪ್ರಶಸ್ತಿ ತಗೊಳ್ಳಿ, ಪ್ರಶಸ್ತಿ ಸಿಕ್ಕಿದ್ದು ಹೈಸ್ಕೂಲಿಗಲ್ಲ, ಆದರೂ ನನ್ನಲ್ಲಿ ಒಂದು ಕೀಳರಿಮೆ ಬರ್ತಾ ಇತ್ತು. ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು ನಾನು ಈ ಪ್ರಶಸ್ತಿ. ಕಳೆದ 2-3 ವರ್ಷಗಳಲ್ಲಿ ತುಂಬ ಹಿಂದೆ ಬಿದ್ದಿದ್ದೇವೆ. ಎಲ್ಲಿ ನಾವು ತಪ್ಪಿದ್ದೆವು, ಹೇಗೆ ತಪ್ಪಿದ್ದೆವು, ಎಲ್ಲಿ ನಮ್ಮದು ಟ್ರ್ಯಾಕ್ ಹಾಳಾಗಿದೆ ಅಂತೇಳಿ ಅವಲೋಕನ ಮಾಡಬೇಕು.
ಕಳೆದ ಸಲ ತುಂಬ ಸಲ ನನಗೆ ಮ್ಯಾನೇಜ್ಮೆಂಟಿಂದ ಒತ್ತಡ ಇತ್ತು. ಆದರೂ ಸಹ ನಾನು ಅವರಿಗೆ ಹೇಳಿ 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 ಆ ಮೀಟಿಂಗನ್ನು ನೋಟಿಸನ್ನೆಲ್ಲ ಈ ಸಲ ಭಾಳ ನನ್ನ ಬೆನ್ನ ಹಿಂದೆ ಇದ್ದಾರೆ. ನನಗೆ ಎಲ್ಲ ಕಡೆಯಲ್ಲಿ ಪ್ರಶಸ್ತಿಯ ಸಂದರ್ಭದಲ್ಲಿ ಸನ್ಮಾನ ಮಾಡಿದಲ್ಲಿ ಒಂದು ಮಾತು ಹೇಳಿದ್ದಾರೆ, ಮಲಾರವರು ನನ್ನ ಶಿಷ್ಯ ಮತ್ತು ಮಲಾರವರಿಂದ ಶಾಲೆ ಹೋಗಿ ನಾವು ಅಲ್ಲಿ ಗೈಡ್ಲೈನ್ಸ್ ಮಾಡುವಂಥದ್ದಿಲ್ಲ, ಅದಕ್ಕೋಸ್ಕರ ಇಷ್ಟರವರೆಗೆ ನಾವು ಅಲ್ಲಿದ್ದೆವು, ಇವತ್ತು ನಾವು ಮಾಡುವಂಥ ಪರಿಸ್ಥಿತಿ ಬಂತು ಅಂತ ಹೇಳುವಾಗ ಬೇಸರ. ನಾನು ಯಾವತ್ತೂ ಹೇಳುವುದು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಕೆಲವೊಂದು ಅನಿವಾರ್ಯ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆಗುತ್ತೆ. ಅದು ಯಾಕೆ ಆಗುತ್ತೆ ಅಂತ ಗೊತ್ತಿಲ್ಲ, ಇಲ್ಲಿ ಎಲ್ಲಿ ತಪ್ಪಿದಂತ ಗೊತ್ತಿಲ್ಲ. ಆದರೆ ನನಗೀಗ ಒಂದು ಮನಸ್ಸಿನ ಒಳಗೆ ಒಂದು ತೃಪ್ತಿ ಎಂಬುದಿಲ್ಲ. ಅದಕ್ಕೆ ಮೊನ್ನೆ ನಾನು ಹೇಳಿದೆ ಸನ್ಮಾನ ಮಾಡುವಾಗ ರಫೀಕರು ಹೇಳಿದ ಸನ್ಮಾನ ನಾನು ಹೇಳಿದೆ ಯಾಕೆ ಬೇಡ ಇತ್ತು ಅಂತ. ಮೊದಲಾದ ಹೇಳ್ತಿದ್ದೆ ಮಾಡಿ ಮಾಡಿ ಅಂತ. ಅದೊಂದು ಒಂದು ಅರ್ಥ ಇಲ್ಲದ ರೀತಿಯಲ್ಲಿ ಅದಕ್ಕೆ ಅಲ್ಲದಿದ್ದರೂ ಸಹಿತವಾಗಿ ನನ್ನ ಮನಸ್ಸಲ್ಲಿ ಒಂದು ಕೀಳರಿವೆ, ನಾನೇನೋ ತಪ್ಪು ಮಾಡ್ತಾ ಇದ್ದೇನೆ, ಎಲ್ಲೋ ನಮ್ಮ ಕಡೆಯಿಂದ ತಪ್ಪಾಗ್ತಾ ಇದೆ, ಯಾಕೆ ನನ್ನ ರಿಸಲ್ಟ್ ಬರಲಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ನನಗೆ ಬಂದಿದೆ. ಆದರೆ ನನಗೆ ಏನಂತ ಹೇಳಿದರೆ ಏನು ನನಗೆ ಗೊತ್ತಿಲ್ಲ. ಈಗ ನನಗೆ ಇನ್ನು ಕೆಲವೇ ವರ್ಷಗಳಿರುವುದಿಲ್ಲ, ಕೆಲಸವರು ಬರೋ ವರ್ಷ ಆದರೆ ಅದು ಒಂದು ವರ್ಷ ನಾನು ಹೋಗ್ತೀನಿ. ಆದರೂ ಸಂಸ್ಥೆಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ, ಮಾಡಲಿಕ್ಕೆ ಅವಕಾಶವನ್ನು ಇಲ್ಲೇ ಶಾಲಾಭಿವೃದ್ಧಿ ಸಮಿತಿಯವರು ಚಾರ್ಟರ್ಡ್ ಟ್ರಸ್ಟ್ನವರು ಅವಕಾಶವನ್ನು ಒದಗಿಸಿಕೊಟ್ಟಿದ್ದರು. ಎಲ್ಲ ಕೇಳಿದ ಈ ಸಂದರ್ಭದಲ್ಲಿ ಕೊನೆಗಳಿಗೆ ಇಲ್ಲಿ ನಮ್ಮ ಸಚಿವರು 35 ಲಕ್ಷ 10 ಲಕ್ಷ ಅಂತ ಹೇಳಿದಲ್ಲಿ 35 ಲಕ್ಷದ ನವೀಕರಣಕ್ಕೋಸ್ಕರವಾಗಿ ಕಟ್ಟಡ ಕೊಟ್ಟಿದ್ದಾರೆ. ಇನ್ನೊಂದು 5-6 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದೆಲ್ಲವನ್ನು ಮಾಡಿಕೊಂಡು ಹೋಗಬೇಕಂತ ನನ್ನೊಂದು ಆಸೆ. ಹೋಗುವಾಗ ಅದು ಮಾಡಿದರೆ ಮಾತ್ರ ಒಂದು ಸಮಾಧಾನ ಅಂತ. ಏನೇ ಆಗಲಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿದೆ. ನಿಮ್ಮೆಲ್ಲರ ಸಹಕಾರದ ಸಾಧ್ಯ. ಫಾಜಿಲ್ ಮಾಸ್ಟರ್ ಇವತ್ತು ತುಂಬ ಮಾತನಾಡಿದರು. ಬಹುಶಃ ಅವರ ಭಾವನೆಯನ್ನು ಅವರು ವ್ಯಕ್ತಪಡಿಸಿದಂತ ನಾನು ಭಾವಿಸಿಕೊಳ್ತೇನೆ. ಏನು ತಡ ಆದರೂ ಅಥವಾ ಲೇಟ್ ಆದರೂ ನನಗೇನು ಬೇಜಾರಿಲ್ಲ. ಅದರಲ್ಲಿ ನೀವು ನನಗೆ ಮಾಡದಿದ್ದರೂ ನನಗೆ ಬೇಜಾರಿಲ್ಲ. ಯಾಕೆಂದರೆ ನಾನು ನಿಮ್ಮ ಮನೆಯವನು. ಮನೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅಥವಾ ಮನೆಯಲ್ಲಿ ಒಂದು ತಂದೆಗೆ ಅಥವಾ ಹಿರಿಯರಿಗೆ ಸನ್ಮಾನ ಮಾಡೋದ್ರೆ ಅದು ಯಾರಿಗೆ ಬರಲಿಕ್ಕೆ ಆಗುವುದಿಲ್ಲ ಅಥವಾ ಮಾಡೋದು ಹೇಗೆ ಅಂತ ಒಂದು ಸಮಸ್ಯೆ ಇರ್ತದೆ. ಏನೇ ಆಗಲಿ ಅವರ ಭಾವನೆಯನ್ನು ಅವರು ವ್ಯಕ್ತಪಡಿಸಲಿಕ್ಕೆ ಮಾಡಿದ್ದಾರೆ. ನಾನು ಹೆಚ್ಚು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಅವರದ್ದು ಒಂದು ಸ್ವಭಾವ ಅಂದರೆ ಸ್ವಲ್ಪ ಎದುರಾಗಿ ಹೇಳುವಂಥ, ಕೆಲವೊಮ್ಮೆ ಅದು ನನಗೆ ಸಹ ಮುಜುಗರ ಆಗುವಂಥದ್ದು. ಅದು ನನಗೆ ಸಹ ಅವರು ಹೇಳೋದು ಹೇಳ್ತಾರೆ, ಸರ್ ಹಾಗೆಲ್ಲ ಹೀಗೆ ಸರ್ ಅಂತ ಹೇಳ್ತಾರೆ. ಮತ್ತು ಹೇಳಿದ ನಂತರ ಭಾವಿಸ್ಕೊಳ್ತಾರೆ, ಹೆಡ್ ಮಾಸ್ಟರ್ ನಾನು ಹಾಗೆ ಹೇಳುವಂತಿದ್ದೇನೆ. ಮಾತು ಹಾಗೆ ಸ್ವಲ್ಪ ನಿಷ್ಠುರವಾಗಿ ಅವರ ಅಜ್ಜನ ಸ್ವಭಾವ, ಆ ಸ್ವಭಾವ ಅವರಿಗೆ ಇದೆ. ಆದರೆ ಏನಿಲ್ಲ, ಒಳ್ಳೆ ರೀತಿಯಲ್ಲಿ ನನಗಂತೂ ಭಾಳ ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ನನ್ನ ವಿದ್ಯಾರ್ಥಿ ಮತ್ತು ಈಗ ನಮ್ಮ ಶಾಲೆಯಲ್ಲಿ ಒಬ್ಬ ಉತ್ತಮವಾದಂಥ ಸೇವೆಯನ್ನು ಮಾಡ್ತಾಯಿದ್ದಾರೆ. ಒಂದು ಶಾಲೆಯಲ್ಲಿ ಕಲಿಕಲಾಗಿದ್ದುಕೊಂಡು ಆ ಕೆಲಸವನ್ನು ಮಾಡುವ ಜೊತೆಯಲ್ಲಿ ನಾನು ಪಾಠ ಮಾಡಬೇಕೆಂದರೆ ಪಾಠ ಮಾಡಿಕೊಂಡು ಆ ಪಾಠದಲ್ಲಿ ಇಷ್ಟರವರೆಗೆ ಯಾವುದೇ ಚ್ಯುತಿ ಮಾಡದ ರೀತಿಯಲ್ಲಿ ಉತ್ತಮ ಫಲಿತಾಂಶ ಬಂತು. ಅದಕ್ಕಿಂತ ಬೇರೇನು ಬೇಕು? ಬೇರೇನು ಬೇಕು? ಆ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಯಾವುದೇ ಕೆಲಸ ಹೇಳಿದ್ರು ನಾನು ಇಲ್ಲ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ. ಅದನ್ನು ಯಾವತ್ತೂ ಯಾವ ಗಳಿಗೆಯಲ್ಲೂ ಮಾಡ್ತಾರೆ. ಯಾಕೆಂದರೆ ಆ ಒಂದು ಸಂಬಂಧವನ್ನು ಇವತ್ತು ಇಟ್ಟುಕೊಂಡಿದ್ದಾರೆ. ಶಿಷ್ಯರಾಗಿರುವಾಗಿರುವಂಥ ಸಂಬಂಧವನ್ನು ಇವತ್ತು ಇಟ್ಟುಕೊಂಡು ಅದು ಅವರಿಗೆ ಬೇಕು, ಅದು ಆಗುವುದಿಲ್ಲ, ಅದು ಅವರಿಗೆ ತೊಂದರೆ ಇದ್ದರೂ ಕೂಡ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅದು ನನ್ನ ಯಶಸ್ವಿಯ ಕಾರಣದಿಂದ ಅವರು ಹಿಂದೆ ಒಂದು 10 ವರ್ಷದಿಂದ ನಮ್ಮೊಟ್ಟಿಗೆ ಇದ್ದಾರೆ. ನಿಮ್ಮೆಲ್ಲರ ಜೊತೆಯಲ್ಲಿ ಶಿಷ್ಯರಾಗಿದ್ದುಕೊಂಡು ನನ್ನ ಜೊತೆಯಲ್ಲಿ ಪೂರ್ಣವಾದಂಥ ಸಹಕಾರವನ್ನು ಅವರು ಮಾಡ್ತಾರೆ. ಕೆಲವೊಮ್ಮೆ ಸಂದರ್ಭ ಬರ್ತದೆ, ಕೆಲವೊಮ್ಮೆ ಟೀಕೆ ಟಿಪ್ಪಣಿಗಳು ಬರ್ತದೆ. ಅನೇಕ ಟಿಕ್ಕನ್ನೇ ನನಗೆ ಈ ಶಾಲೆಯಲ್ಲಿ ಬಂದಾಗ ಅನೇಕ ಒಂದು ಸಲ ಇಲ್ಲಿ ಏನಾಯ್ತಂದರೆ ಊರವರೆಲ್ಲ ದೊಡ್ಡ ಹೊಡಿಲಿಕ್ಕೆ ಒಂದು 15 ವರ್ಷದ ಮೊದಲು UGs ಏನಿದ್ದಾರೆ. ಯಾಕೆ ಅಂತ ಕೇಳ್ಬೋದು. ನಾನು ಸ್ಕೌಟಿನಲ್ಲಿ ನನ್ನ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಮಾಡೋದು ನನ್ನ ಜಾಸ್ತಿ ಅಭ್ಯಾಸ. ಸುಮ್ಮನೆ ಹೇಳೋದಿಲ್ಲ, ಕತೆ ಹೇಳೋ ಪ್ರಶ್ನೆ ಇಲ್ಲ. ಅದಕ್ಕಾಗಿ ನೈಟ್ ಸ್ಕೌಟಿಂಗ್ ಅಂತ ಒಂದಿದೆ. ನಮ್ಮ ಮಕ್ಕಳಿಗೆ ಅದು ಮಾಡಬೇಕಂತ ಇತ್ತು. ನೈಟ್ ಸ್ಕೌಟಿಂಗ್ ಅಂದರೆ ಸ್ವಲ್ಪ ಅಡ್ವೆಂಚರ್ಸ್. ಸುಮಾರು ರಾತ್ರಿ 11 ಗಂಟೆ ಮಾಡಬೇಕು. ಆಗ ನಾನು ಏನು ಮಾಡಿದರೆ 11 ಗಂಟೆಗೆ ಒಂದು ಕಳ್ಳ ಪೊಲೀಸ್ ಆಟ, ಅದನ್ನು ನೈಟ್ನಲ್ಲಿ ಆಯೋಜಿಸಿದೆ. 11 ಗಂಟೆ ರಾತ್ರಿ. ಆದರೆ ಕಳ್ಳ ಎಲ್ಲೋ ಇರ್ತಾನೆ, ಪೊಲೀಸ್ ಎಲ್ಲೋ ಇರ್ತಾವೆ, ಹಿಡಿಬೇಕು. ಅಂದರೆ ಆ ಅಡ್ವೆಂಚರ್ ಅದು ಅಮಾವಾಸ್ಯೆ ದಿವಸ ಆಗಬೇಕು, ಚಂದ್ರ ಇರಬಾರ್ದು. ಯಾಕೆಂದರೆ ಬರೀ ಕತ್ತಲಾಗಿರೋದು, ಮಕ್ಕಳ ಹೆದರಿಕೆಯನ್ನು ಹೋಗಿಸುವಂಥ ಒಂದು ಆಟ. ಅದನ್ನು ಆಡಿಸಿಕೊಂಡಾಗುವಾಗ ಅಲ್ಲಿ ಪಟಾಕಿ ಬೀಳ್ತಾ ಇತ್ತು ಮತ್ತು ಓಡುವ ಶಬ್ದ ಕೇಳ್ತಿತ್ತು. ಜನರೆಲ್ಲ ಎದ್ದು ಬಂದು ಯಾರು ಗಲಾಟೆ ಅಂದರೆ ಭಾರಿ ದುರ್ಗಲ್ಲ. ಹಾಗೆ ಒಂದು ನೋಡುವಾಗ ಮತ್ತೆ ಇದು ಮಾಸ್ಟರ್ ಬಿರಾಂತರ ಅಂತ. ಈ ರಾತ್ರಿ ಹೊತ್ತು ಮಾಸ್ಟರ್ಗೆ ಏನು ಶುರುವಾಗಿದೆ, ಭಾರಿ ಜೋರಾಯಿತು. ಮತ್ತು ದೊಡ್ಡ ಕಂಪ್ಲೇಂಟ್ ಆಯಿತು. ಅವರು ರಾತ್ರಿ ಎಲ್ಲ ಎಂತ ಮಾಡೋದು ಮಕ್ಕಳಿಗೆ. ಮತ್ತು UGs ಏನಿದ್ರು ಹೌದು, UGs ಮತ್ತೆ ಕರೆದು ಏನು ಆಗ ಹೇಳಿದ್ರು ಅದು ಹೀಗೆ ಸಂಗತಿ ಅಂತ. ಮತ್ತು ಅವರಿಗೆಲ್ಲ ಒಂದು ಬುದ್ಧಿವಾದ ಹೇಳಿದ್ರು, ಅದೇನು ಅವರು ಮಾಸ್ಟರ್ ಹೀಗೆ ಮಾಡಿದ್ದಾರೆ. ಆ ಯಾಕೆ ಹೇಳಿದ್ರೆ ಜನರ ಟಿಪ್ಪಣಿಗಳು ಬರುತ್ತೆ. ಅದಕ್ಕಾಗಿ ಈಗ ಅನೇಕ ಒಂದು ಒಳ್ಳೆ ಕೆಲಸ ಆಗಬೇಕು, ಟಿಪ್ಪಣಿ ಒಂದೇ ಬರುತ್ತೆ. ಮಾಸ್ಟರ್ ಇವತ್ತು ನನ್ನನ್ನು ಅನೇಕ ಜನ ಹೇಳ್ತಾರೆ, ಅದು ಹಾಗೆ, ಅದು ಹೀಗೆ, ಅದು ಯಾಕೆ ಮಾಡಿದ ಹಾಗೆ. ಏನಿದ್ರೂ ಕೂಡ ನಾನು ಯಾವುದೇ ನನ್ನ ವೈಯಕ್ತಿಕವಾಗಿ ವಿಚಾರ ಮಾಡೋದು. ಇಲ್ಲಿ ಆಟ ಆಡೋ ಬಗ್ಗೆ ಹೇಳಿದ್ದು ನನ್ನ ಮನೆಯಾಗಿ ನಾನು ನೋಡ್ತೇನೆ. ಇವರ ಶಾಲೆ ಇದು ನಮ್ಮೂರು ಶಾಲೆ ವೀರಕ್ಕೆ ಮಾಡೋದು.
ಅಂದರೆ ಆದರೂ ನನಗೆ ನಮ್ಮದು ಎಂಬಂಥ ಒಂದು ಭಾವನೆ ನನ್ನಲ್ಲಿದೆ. ಆದ್ದರಿಂದ ಆ ಥರ ಬಂದ ಸಂದರ್ಭದಲ್ಲಿ ಈಗ ಶಿಷ್ಯ ಆಗಿದ್ದ ಕಾರಣ ಇದು ಹಾಗೆಲ್ಲ ಮರ ಹೀಗೆ ಅಂತ ಅವ್ರನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಈ ರೀತಿಯಲ್ಲಿ ಫಾಜಿಲ್ ಅವರು ನನಗೆ ತುಂಬ ಸಹಕಾರ ಮಾಡಿದೆ, ಅದನ್ನು ಸಹ ನೆನಪಿಸಿಕೊಂಡೆ. ಆದ್ದರಿಂದ ಇಲ್ಲಿ ಪ್ರತಿಯೊಬ್ಬರ ಸಾಧನೆ, ಇವತ್ತು ಪಿ ಟಿ ಮಾಸ್ಟರ್ ಆಗಲಿ, ರಫೀಕ್ ಆಗಲಿ, ಈಶ್ವರ್ ಆಗಲಿ, ಅಖಿಲ್ ಆಗಲಿ, ಶಾಯಿನ ಎಲ್ಲರೂ ಕೂಡ ಒಂದು ರೀತಿಯ ಸಹಕಾರ ಮನೋಭಾವನೆ ಇದ್ದ ಕಾರಣ ಮಾತ್ರ ಈ ಪ್ರಶಸ್ತಿಗೆ ಅರ್ಹತೆ ನಾನು ಪಡೆದಿದ್ದೇನೆ. ಆದ್ದರಿಂದ ಪ್ರಶಸ್ತಿ ನನ್ನದಲ್ಲ, ಪ್ರಶಸ್ತಿ ನಿಮ್ಮದು. ನಿಮ್ಮ ನಾಯಕ ಅಂತ ಹೇಳ್ತಿದ್ರೆ ನನಗೆ ಕೊಟ್ಟಿದ್ದಾರೆ, ಬೇರೆ ಹೇಳಿಕೆ ಅದು. ಮತ್ತು ನಾನು ಹೇಳುವಂಥದ್ದು, ನನಗೆ ಸಹಕಾರ ಮಾಡಿದಂದರೆ ಈಗ ನನ್ನ ಹತ್ರ ಇಲ್ಲ ಅಡಿಗೆ ಮಾಡಿದವರು, ಲಕ್ಷ್ಮಿ ಇಲ್ಲ ಇವತ್ತು. ಲಕ್ಷ್ಮಿ, ಶಾಂತಿ, ಅವರ ಮನೆಯವರು, ಮತ್ತೆ ಉಳಿದವರು ಅಡಿಗೆಯವರು, ಅವರೆಲ್ಲ ಕೂಡ ಅವರ ಕೆಲಸ ಅಂತಲ್ಲ, ಏನು ಒತ್ತಡ ಇದ್ರು ಅವರು ಮಾಡ್ತಾರೆ. ಅಂದರೆ ಇಲ್ಲಿ ನಾನು ಯಾರನ್ನು ಮರೆತು ಬಿಡುವ ಹಾಗೆ ಇಲ್ಲ. ಪ್ರತಿಯೊಬ್ಬರ ಸೇವೆಯೂ ಕೂಡ ನನ್ನ ಈ ಪ್ರಶಸ್ತಿಯ ಹಿಂದೆ ಇದೆ, ಕಾಣದ ಕೈ ಇದೆ. ಇವತ್ತು ನಿವೃತ್ತಿಯಾಗಿ ಹೋದವರು ಇರ್ಬೋದು, ಪ್ರವೃತ್ತಿಯಲ್ಲಿ ಇರ್ಬೋದು, ಪ್ರತಿಯೊಬ್ಬರ ಒಂದು ಸಹಕಾರ ಮನೋಭಾವನೆಯಿಂದ ಇಲ್ಲಿದೆ. ಇವತ್ತು ಇಲ್ಲಿ ಯಾರಿಗೆ ಬಂದು ಬಿಡಲ್ಲ, ನಿಮ್ಮಲ್ಲಿ ಬರಲಿಕ್ಕೆ ಭಾರಿ ಖುಷಿ ಅಂತ. ಏನು ನೀವು ಭಾರಿ ಒಂದು ಲಾಯಕ ಸರ್ವಿಸ್ ಮಾಡ್ತಾರೆ, ಈಗಲ ಸರ್ವಿಸ್ ತೆಗಲಿ ಖುಷಿ. ಅಂದರೆ ಎಲ್ಲರೂ ಕೂಡ ಆ ಒಂದು ಮನೋಭಾವನೆಯಿಂದ ಕೆಲಸ ಮಾಡಿಕೊಂಡು, ಭೇದ ಭಾವ ಇಲ್ಲದ ರೀತಿಯಲ್ಲಿ ಎಲ್ಲರೂ ತಮ್ಮೊಳಗೆ ಇದ್ದುಕೊಂಡು ಕೆಲಸ ಮಾಡಿ, ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ಬೋದು, ಅದನ್ನು ತಾವು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಉತ್ತಮ ಸಹಕಾರ ಮನೋಭಾವನೆಯಿಂದ ಮಾಡುವಂಥ ಒಂದು ಕೆಲಸವನ್ನು ಕೂಡ ಪ್ರತಿಯೊಬ್ಬರು ಮಾಡ್ತಾ ಇದ್ದೀರಿ. ಆದ್ದರಿಂದಲೇ ನನಗಿದೆಲ್ಲ ಬಂತು ಅಂತ ಭಾವಿಸ್ಕೊಳ್ತೇವೆ. ನಾವು ಕೆಲವೊಮ್ಮೆ ಹೇಳ್ಬೋದು, ಏನು ಒಳ್ಳೆಯ ವಿದ್ಯಾರ್ಥಿಗಳು ಸಿಗುವುದಿಲ್ಲ ಅಂತ. ಒಳ್ಳೆಯ ವಿದ್ಯಾರ್ಥಿ ಯಾರು ಸಿಗುವುದಿಲ್ಲ, ಒಳ್ಳೆಯ ವಿದ್ಯಾರ್ಥಿ ನಾವು ಮಾಡಿಕೊಳ್ಳು. ಸಾಕ್ರೆಟಿಸ್ ಎಂಬವನಿದ್ದಾನೆ, ಶಿಕ್ಷಕರು ಅವನು ದೇರ್ ಈಸ್ ನೋ ಬ್ಯಾಡ್ ಸ್ಟೂಡೆಂಟ್ಸ್, ದೇರ್ ಈಸ್ ಬ್ಯಾಡ್ ಏನು ಮೇಡ್ ಹಸ್ ಅಂತ. ಅವರನ್ನು ಕೆಟ್ಟದಾಗಿ ಮಾಡಿದ್ದು ನಾವು. ದೇರ್ ಆರ್ ನೋ ಬ್ಯಾಡ್ ಸ್ಟೂಡೆಂಟ್ಸ್, ಬ್ಯಾಡ್ ಸ್ಟೂಡೆಂಟ್ಸ್ ಎಂಬುದೇ ಇಲ್ಲ. ದೇರ್ ಆರ್ ಬ್ಯಾಡ್ ಯಾರು ಮೇಡ್ ಹಸ್, ನಮ್ಮಿಂದ ಅವರು ಕೆಟ್ಟವರಾಗುತ್ತೆ. ಅದನ್ನು ಆ ರೀತಿಯಾಗುತ್ತೆ ಅಂತ. ಮತ್ತೊಂದು ಅವರು ಒಂದು ಮಾತು ಹೇಳಿದ್ರು, ಯಾರು ನಮ್ಮ ಬಾಜಿಲವರು, ನಾನು ಅಂತ. ಇದು ನಾನು ಎಂಬುದನ್ನು ಯಾವತ್ತೂ ಇರಬಾರ್ದು ಅಂತ. ಈಗ ನಾನಿಲ್ಲಿ ಏನಾದರೂ ಪ್ರಶಸ್ತಿ, ನನ್ನ ಪ್ರಶಸ್ತಿ ಅಲ್ಲ, ನಿಮ್ಮೆಲ್ಲರ ಪ್ರಶಸ್ತಿ ಅಂತ. ಆದ್ದರಿಂದ ಒಂದು ಕಡೆಯಲ್ಲಿ ಒಬ್ಬ ಶಿಕ್ಷಣ ತಜ್ಞ ಹೇಳ್ತಾನೆ, ಈ ಶಿಕ್ಷಕರಲ್ಲಿರಬೇಕಾದಂಥ ಒಂದು 10 ವಿಚಾರಗಳು, 10 ಸ್ಪೆಲ್ಲಿಂಗನ್ನು ಹೇಳುವುದು. ಏನು ಶಿಕ್ಷಕರಲ್ಲಿರ್ಬೋದು, ಏನು ಉಚ್ಚರಿಸಬಾರ್ದು. ಒಂದು ಅಕ್ಷರ, ಇಂಗ್ಲೀಷಿನ ಒಂದು ಅಕ್ಷರವನ್ನು ಶಿಕ್ಷಕರು ಯಾವುದು ಉಚ್ಚರಿಸಲೇಬಾರ್ದಂತೆ. ಅದು ಯಾವುದು? ಅದೇ ನಾನು ಐ ಎಂಬುದನ್ನು ಶಿಕ್ಷಕರ ಬಾಯಿಂದ ಬರಲೇಬಾರದು. ಯಾವತ್ತೂ ಸದಾ ಬರಬೇಕಾದ್ದು ಶಿಕ್ಷಕರ ಬಾಯಲ್ಲಿ 2 ಅಕ್ಷರಗಳು, ಅದು ವಿ ಯಾವತ್ತೂ ಇರಬೇಕು. 3 ಅಕ್ಷರಗಳನ್ನು ಶಿಕ್ಷಕರು ದೂರವಾಗಿರಬೇಕು. ಅದು ಯಾವುದು 3 ಅಕ್ಷರ? 3 ಅಕ್ಷರಗಳಿಂದ ಶಿಕ್ಷಕರು ದೂರವಾಗಿರಬೇಕು. 3 ಅಕ್ಷರ ಇರಬಾರ್ದು ಆ ಶಿಕ್ಷಕರಿಂದ. ಆ ಶಿಕ್ಷಕರಿಂದ 3 ಅಕ್ಷರ ಇದ್ದಾಗ ಆ ಶಿಕ್ಷಕರು ಏನಾಗ್ತದಕ್ಕೆ, ಆ ಈಗೋ ಎಂಬಂಥ ಒಂದು ಶಬ್ದ ಇದೆ, 3 ಅಕ್ಷರ. ಅದಿದ್ದಾಗ ನಮ್ಮಲ್ಲಿ ಆ ಥರದ ಏನೋ ಮನೋಭಾವನೆ, ಈಗೋ ಅದು ಇರಬಾರ್ದು. 3 ಅಕ್ಷರ. 4 ಅಕ್ಷರವನ್ನು ಪಾಲಿಸಿಕೊಂಡು ಬರಬೇಕು ಶಿಕ್ಷಕನಾದವನು. ಯಾವುದು? ಲವ್, ಅವನು ಪಾಲಿಸಿಕೊಳ್ಬೇಕು. 5 ಅಕ್ಷರವನ್ನು ರೂಢಿ ಮಾಡಿಕೊಂಡಿರಬೇಕು. ಯಾವುದು? ಸ್ಮೈಲನ್ನು ರೂಢಿ ಮಾಡಿಕೊಂಡಿರಬೇಕು. ಅದು ಶಿಕ್ಷಕರ ಹೃದಯ ಇರಬೇಕು. 6 ಅಕ್ಷರವನ್ನು ಯಾವತ್ತೂ ಇರಬೇಕು ಶಿಕ್ಷಕರ ಕೈಯಲ್ಲಿ. ಏನು? ಅನುಸರಿಸಲೇಬೇಕು. ಏನು? ಲಿಸನ್. ಶಿಕ್ಷಕನಾದವನು ಲಿಸನ್ ಇರಲೇಬೇಕು. ಮಾತಾಡುವ ತುಂಬ ಶಿಕ್ಷಕ, ಲಿಸನ್ ಎಂಬುದು ಇರುವುದಿಲ್ಲ. 7 ಅಕ್ಷರ ಇರಬೇಕು. ಎಂಪತಿ ಎಂಬುದು ಶಿಕ್ಷಕರಲ್ಲಿ ಅವಲಂಬಿತವಾಗಿರಬೇಕು. 8 ಅಕ್ಷರ, 7 ಅಕ್ಷರಗಳು ಎಂಪತಿ ಎಂಬುದು ಶಿಕ್ಷಕರದು. ಇನ್ನು 8 ಅಕ್ಷರಗಳು ಇರಲೇಬಾರದು ಶಿಕ್ಷಕರಲ್ಲಿ. ಅದು ಯಾವುದು? ಅದು ಜಲಸಿ ಎಂಬಂಥ ಒಂದು ಜಲಸಿ ಅಂತ. ಅದಿದ್ದರೆ ಏನು? ಪ್ರತಿ ಕ್ಷಣವೂ ಕೂಡ ಶಿಕ್ಷಕರಲ್ಲಿ ಇರಬೇಕಂತ 9 ಅಕ್ಷರಗಳು ಇದೀವಿ. ಏನು ಅಂತ ಕೇಳಿದ್ರೆ ಅದು ನಾಲೆಜ್. 9 ಅಕ್ಷರಗಳು ಅಂದರೆ ಪ್ರತಿ ಕ್ಷಣ ಕೂಡ ಅದಕ್ಕೋಸ್ಕರವಾಗಿ ಚಿಂತಿಸಬೇಕಾದ ಶಿಕ್ಷಕರು ಅಂತೇಳಿದರೆ ಅದು ನಾಲೆಜ್. ಮತ್ತು ಶಿಕ್ಷಕರನ್ನು ಮೇಲು ವ್ಯಕ್ತಿಗೆ ಸಲ್ಲಿಸಬೇಕಾದ 10 ಅಕ್ಷರಗಳು ಎಂದರೆ ಅದು ಕಾನ್ಫಿಡೆನ್ಸ್. ಇದ್ದಾಗ ಖಂಡಿತವಾಗಿಯೂ ಆ ಶಿಕ್ಷಕನಲ್ಲಿ ಆ ಕಾನ್ಫಿಡೆನ್ಸ್ ಬಂದಾಗ ಅವನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿಯಲ್ಲಿ ಶಿಕ್ಷಕನಿದ್ದಾಗ ಮಾತ್ರ ಸಾಧ್ಯವಾಗ್ತದೆ. ಇದೆಲ್ಲವೂ ಕೂಡ ನಮ್ಮ ಶಿಕ್ಷಕರೇ. ನಾನು ಯಾವತ್ತೂ ಹೇಳೋದು, ನಮ್ಮ ಊರಲ್ಲಿ ಹೇಳೋದು, ಕೋಟೆಪುರದಲ್ಲಿ ಹೇಳೋದು, ನಮ್ಮ ಶಿಕ್ಷಕರು ಅಥವಾ ಮಕ್ಕಳಲ್ಲಿ ಸಹ ಹೇಳ್ತೇನೆ, ನಿಮಗೆ ಸಿಕ್ಕಿದ ಶಿಕ್ಷಕರು, ಅಧ್ಯಾಪಕರು ಬಹಳ ಒಳ್ಳೆಯ ಅಧ್ಯಾಪಕರು. ಈ ಅಧ್ಯಾಪಕರಿಂದ ನೀವು ಕಲೀಲಿಕ್ಕೆ ಸಾಧ್ಯವಾಗಿದೆ. ಅಧ್ಯಾಪಕರ ಹೊತ್ತು ರಿಸಲ್ಟ್ ಬರುವಾಗ ನಮ್ಮ ಶಾಲೆಗೆ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ಕಲಿಸ್ತಾ ಇದ್ರು. ಅನುದಾನ ರಹಿತವಾಗಿದ್ದು, ಸಂಬಳ ಇರಲಿಲ್ಲ. ಸಂಬಳ ಇಲ್ಲದೆ ಕಲಿಸಿದವರು. ಈಶ್ವರ ಮಾಸ್ಟರ್ ಎಷ್ಟೋ ಸಲ ನನಗೆ ಹೇಳಿದ್ದಾರೆ, ಸರ್ ಮಕ್ಕಳೆಲ್ಲ ನಮ್ಮ ಮೇಲೆ ಭಾಳ ತಾಸ್ತಾರೆ, ಅಂದರೆ ನಾವು ಗ್ರ್ಯಾಂಟ್ ಇಲ್ಲದೆ ಕಲಿಸೋದಲ್ಲ ಅಂತ ಹೇಳ್ತಿದ್ವಿ. ಆಗ ನಮಗೆ ರಿಸಲ್ಟ್ ಬಂದಿದೆ ಒಳ್ಳೆಯದು. ಗ್ರ್ಯಾಂಟ್ ಇಲ್ಲದ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಕೂತ್ಕೊಳ್ತಾ ಇದ್ದೆವು, ಸಂಬಳ ನೋಡಲೇ ಇಲ್ಲ. ಇವತ್ತು ನಮಗೆ ಗ್ರ್ಯಾಂಟ್ ಸಿಕ್ಕಿದೆ, ಈಗ ನಮಗೆ ಸಂತೋಷ ಪಡ್ತಾ ಇದ್ದೇವೆ. ನಾವು ಒಬ್ಬರಿದ್ದಾರೆ ಇನ್ನು ಶಿಕ್ಷಕರು ಗ್ರ್ಯಾಂಟ್ ಸಿಗಲಿಕ್ಕೆ.
ಆದ್ದರಿಂದ ನಾವೆಲ್ಲರೂ ಕೂಡ ಒಂದು ಕೈ ಜೋಡಿಸಿಕೊಂಡು ನಾನು ನಿಮ್ಮದು ಹೇಳುವುದಿಷ್ಟೇ, ಇನ್ನು ಪ್ರಾಥಮಿಕ ಶಾಲೆ ಕನ್ನಡ ಮೀಡಿಯಂ ಸ್ವಲ್ಪ ಸಮಯದಲ್ಲಿ ಮತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆ ಆಗ್ತದೆ. ಆದರೆ ಪ್ರೌಢಶಾಲೆಯ ಅಧ್ಯಾಪಕರು ನಾವೆಲ್ಲ ಸೇರಿಕೊಂಡು ಏನು ಮಾಡಬೇಕಾದ್ರೆ ಆ ಪ್ರೌಢಶಾಲೆಯ ಒಂದು ಫಲಿತಾಂಶ ಜೊತೆಯಲ್ಲಿ ನಾವು ಸ್ಪಂದಿಸಬೇಕು. ಆವಾಗ ಮಾತ್ರ ಅದು ಒಂದು ಸಮಾಧಾನ ಅಂತ ನಾನು ಭಾವಿಸ್ಕೊಳ್ತೇನೆ. ನಾನು ಈ ಸಂದರ್ಭದಲ್ಲಿ ಏನು ಹೇಳಿದ್ದೇನೆ, ನಾನು ಮುಖ್ಯೋಪಾಧ್ಯಾಯರಿಗೆ ಬರುವ ಸಂದರ್ಭದಲ್ಲಿ ಆಗ ಇರುವ ರಿಸಲ್ಟ್ 20, 25, 40, 50 ಬರ್ತಾಯಿತ್ತು. ಈಗ ನಾನು ಇಲ್ಲಿಂದ ನಿವೃತ್ತಿಯಾಗಿ ಹೋಗಲಿಕ್ಕೆ ಹತ್ತಿರ ಆಗುವಾಗ ಈಗ ಮೊನ್ನೆ 54%. ಬಹಳ ಬೇಸರ ಅಂದರೆ ಬಹಳ ಬೇಸರ. ಅನೇಕ ಜನರಿಗೆ ಫೋನ್ ಮಾಡಿದೆ, ಮೌನಕ್ಕೆ ಶರಣಾಗಿದ್ದೆ ನಾನು. ಮೊದಲಾಗಿ ಸಿಟ್ಟು ಬಂದಾಗ ಏನು ಬೇಗ ಮಾಡೋದು ಅಥವಾ ಆತಂಕ ಆದಾಗ ಏನು ಮೌನವಾಗಿರಬೇಕು, ಹಾಗೆ ನಾನು ಮೌನಕ್ಕೆ ಶರಣಾಗಿದ್ದೆ. ಏನು ಮಾಡಬೇಕಂತ ಗೊತ್ತಿಲ್ಲ, ಯಾವ ಪ್ಲ್ಯಾನ್ ಮಾಡಬೇಕು, ಯಾವ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ದರಿಂದ ಮುಂದಕ್ಕೆ ನಾವು ನಮ್ಮ ಫಲಿತಾಂಶವನ್ನು ಉನ್ನತೀಕರಣಗೊಳಿಸಲಿಕ್ಕೆ ನಾವು ಸಿದ್ಧರಾಗಬೇಕು. ಈಗಾಗಲೇ ನಮ್ಮಲ್ಲಿ ಶಿಕ್ಷಣ ಇಲಾಖೆಯವರು ಒಂದು ಕಡೆಯಲ್ಲಿ ಬಾರದಿದ್ದರೂ ಕೂಡ ನಮ್ಮ ಆಡಳಿತ ಮಂಡಳಿಯಂತೂ ಖಂಡಿತ ಈ ವರ್ಷ ಅವರು ಇಂಟರ್ಫಿಯರ್ ಆಗ್ತಾರೆ. ಅವರ ಆ ಸಜೆಷನ್ ಏನಂತ ಕೇಳುವ ಆ ಮೂಲಕ ನಾವು ಪ್ರತಿಯೊಬ್ಬರದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳುತ್ತಾ, ನನಗೆ ಇವತ್ತು ತುಂಬ ಮನದಿಂದ ನೀವೆಲ್ಲರೂ ಕೂಡ ಸಹಕಾರ ನೀಡಿದ್ದೀರಿ. ಪ್ರಶಸ್ತಿಗಳು ನನಗೆ ಬಂದಿದೆ ಅಂದರೆ ಅದು ನಿಮ್ಮೆಲ್ಲರ ಪ್ರಶಸ್ತಿ ಅಂತ ಭಾವಿಸ್ಕೊಳ್ತೇನೆ. ಇವತ್ತು ಯಾರು ಏನೇ ಹೇಳಿದರೂ ಕೂಡ ನೀವೆಲ್ಲರೂ ಸೇರಿ ಮಾಡಿದ್ದೀರಿ. ಸ್ವಲ್ಪ ಮಾಡುವಲ್ಲಿ ವ್ಯತ್ಯಾಸ ಆಗಬಹುದು, ಅದು ನನಗೆ ಅದರ ಬಗ್ಗೆ ಬೇಸರ ಇಲ್ಲ. ನೀವತ್ತು ಪ್ರಶಸ್ತಿಗೆ ಸಂಬಂಧಪಟ್ಟು ಅಭಿನಂದನೆ ಸಲ್ಲಿಸಿದ್ದರೂ ಕೂಡ ನಿಮ್ಮ ಬಗ್ಗೆ ನನಗೆ ಯಾವುದೇ ರೀತಿಯಲ್ಲಿ ಒಂದು ಭಾವನೆ. ನನಗೆ ಹೇಳಿದರು ಫಾಸಿಲ್ ಅವರು, ಒಂದು ಪೇಪರಲ್ಲಿ ಫೋಟೋ ಹಾಕ್ತಾ ಇದ್ದೇವೆ, ನಿಮ್ಮದು ಫೋಟೋ ಬೇಕು ಅಂತ ಕೇಳಿದ್ರು. ನಾನು ಯಾರು ಹೇಳಿದ್ದೆ ಅಂತ ಅವ್ರಿಗೆಲ್ಲರೂ ಇಬ್ಬರು ಹೇಳಿದ್ದಾರೆ. ಆಗ ಅವ್ರ ಹತ್ರ ಒಂದು ಮಾತು ಹೇಳಿದೆ, ಪೇಪರಿಗೆ ಫೋಟೋ ಹಾಕಬೇಕಾದ್ರೆ ಹಣ ಬೇಕು. ಅವರ ಹತ್ರ ನೀವು ಹೇಳಬೇಕು, ಪೇಪರಲ್ಲಿ ಫೋಟೋ ಹಾಕೋದು ಬೇಡ, ಇದ್ದವರು ಹಾಕಿಕೊಳ್ಳಿ, ನನ್ನ ಹತ್ರ ಕೇಳೋದಿಲ್ಲ, ಅವರು ಹಾಕ್ತಾರೆ. ಈಗ ನನ್ನ ಫೋಟೋ ಬೇಕು, ಈಗ ಹಾಕಲಿಕ್ಕೆ ಆ ಪೇಪರ್ನ ಫೋಟೋ ಕೊಡಲಿಕ್ಕೆ ಹಣ ಇದ್ದರೆ ಅದನ್ನು ನಮ್ಮ ಇತರ ಅಧ್ಯಾಪಕರಿಗೆ ಸಂಬಳ ಕೊಡಿ ಅಂತ ಹೇಳಿದ ಮಾತು. ಈಗ ಅವರಲ್ಲಿದ್ದಾರೆ, ಅದನ್ನು ಹಾಕಿಸಬೇಡಿ, ಆ ಹಣ ಇದ್ದದ್ದು ಅವರು ತಗೊಳ್ಳಿ, ಅವರು ಇಟ್ಟುಕೊಳ್ಳಿ. ನಮ್ಮ ಹತ್ರ ಒಟ್ಟಿಗೆ ಇದ್ದಾರೆ, ಸಂಬಳ ಸಿಗದವರು, ಅವರು ಪಾಪ ಏನು ಇಷ್ಟವರೆಗೆ ಮನೆಯಲ್ಲಿ ಕುಳಿತುಕೊಂಡು ಏನೋ ಮಾಡ್ತಾ ಇದ್ದಾರೆ, ಅವರಿಗೆ ಕೊಡಿ ಅಂತ ಒಂದು ಮಾತು ಆಗಲೇ ಹೇಳಿದೆ ನಾನು. ಮತ್ತೊಂದು ಸ್ಟ್ರಿಕ್ಟಾಗಿ ಹೇಳಿದೆ, ಒಂದು ವೇಳೆಗೆ ತಪ್ಪಿ ಮಡಿಬಾರದು ಅಂತ ಜೋರಾಗಿ ಕೆಲವೊಮ್ಮೆ ಅವರು ಸೇರಿಸ್ಕೊಂಡು ಆಗುತ್ತೀರಿ, ಸ್ವಲ್ಪ ಖಾರವಾಗಿ ಹೇಳಿದೆ ಆ ಮಾತನ್ನು. ನೋಡು, ತಪ್ಪಲ್ಲಿ ಸಹ ನನ್ನ ಫೋಟೋ ಬರಬಾರ್ದು, ನಮ್ಮ ಶಿಕ್ಷಕರು ಯಾರು ಹಾಕಬಾರ್ದು. ಆದ್ದರಿಂದ ನಿಮ್ಮಿಂದ ಹಣ ಖರ್ಚು ಮಾಡಿಕೊಂಡು ಸನ್ಮಾನ ಪಡ್ಕೊಳ್ಬೇಕು ನನಗೆ ಇಷ್ಟ ಇಲ್ಲ, ಅಥವಾ ಹಣ ಖರ್ಚಾಗಬೇಕಾದ್ರೆ ಇಷ್ಟ ಇಲ್ಲ. ಆದರೂ ನೀವೆಲ್ಲ ಸೇರಿಕೊಂಡು ಮಾಡಿದ್ದೀರಿ. ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ, ನಿಮಗೆಲ್ಲರಿಗೂ ಕೂಡ ನಾನು ಆಭಾರವನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದರಲ್ಲಿ ನನಗೇನು ಸಂತೋಷ ಇದೆ ಅದಕ್ಕೆಲ್ಲ ನೀವೇ ಕಾರಣ. ಅಥವಾ ಈ ಸಂಸ್ಥೆಯಲ್ಲಿ ನನಗೆ ಸಿಕ್ಕಿದಂಥ ಪ್ರತಿಯೊಂದು ಗೌರವಗಳಿಗೆ ಅಥವಾ ಪ್ರಶಸ್ತಿಗಳಿಗೆ ನೀವೆಲ್ಲರೂ ಅರ್ಹರು, ನಿಮ್ಮ ಮೂಲಕ ನಾನು ಪಡೆದಿದ್ದೇನೆ ಅಂತ ಹೇಳುತ್ತಾ, ನಿಮ್ಮೆಲ್ಲರ ಕಾಣದ ಕೈಯ ಸಹಕಾರಕ್ಕೆ ಮನತುಂಬಿದ ಹೃದಯ ಸ್ಪರ್ಶಿಯಾದಂಥ ಅಭಿವಂದನೆಯನ್ನು ಸಲ್ಲಿಸಿದ ನನ್ನ ಒಂದೆರಡು ಮಾತುಗಳು ಆಗುತ್ತೇನೆ. ಅದರ ಹಾದಿಯಲ್ಲಿ ನೀವು ಶ್ರಮಪಟ್ಟ ರೀತಿಯನ್ನು ನೋಡಿದರೆ ಖಂಡಿತವಾಗಲೂ ನೀವು ಶ್ರೇಷ್ಠರೆಂದು ನಾನು ತಿಳ್ಕೊಳ್ತೇನೆ ಸರ್. ಯಾಕಂತ ಹೇಳಿದರೆ ಈಗಿರುವಂಥ ನನ್ನಂಥ ಈಗಿರುವಂಥ ಯುವಜನರಲ್ಲಿ ಅಂಥ ಒಂದು ತಾಳ್ಮೆಯೂ ಇಲ್ಲ, ಅಂಥ ಒಂದು ಧೈರ್ಯವೂ ಇಲ್ಲ. ತಮ್ಮ ಶೈಕ್ಷಣಿಕ ಆ ಕ್ಷೇತ್ರದ ಶ್ರಮಿಸಿದ ದಾರಿಯನ್ನು ನಮ್ಮೊಂದಿಗೆ ತೆರೆದಿಟ್ಟಿದ್ದೀರಿ. ಸರಿ ನೆನಪಿದೆಯಲ್ಲೋ ಗೊತ್ತಿಲ್ಲ, ಇಸುವಿ ನನ್ನ ನೆನಪಿಲ್ಲ. ಸುರತ್ಕಲ್ NITಯಲ್ಲಿ ಸ್ಕೌಟ್ ಜಾಂಬೂರಿ ಏನಂತ ಒಂದು ಆಗಿತ್ತು. ಆವಾಗ ನಾನು, ನನ್ನ ಅಣ್ಣ ಕೂಡ ಸ್ಕೌಟಲ್ಲಿ ಆಗ DOC ಏನಾಗಿದ್ದ, ನಾನು ಆಗ ಹೈಸ್ಕೂಲಲ್ಲಿ ಏನಿದ್ದೆ. ಆವಾಗ ನನ್ನ ಅಣ್ಣ ಅಲ್ಲಿ ಕರ್ಕೊಂಡೋಗಿದ್ದೆ ಬರೆಯಲಿಕ್ಕೆ, ಬ್ಯಾನರ್ ಬರೆಯಲಿಕ್ಕೆ ಮತ್ತು ಪೋಸ್ಟರ್ ಬರೆಯಲಿಕ್ಕೆ. ಆಗ ಸರಿಗೆ ಅಲ್ಲಿ ಅದು ಅಂದರೆ ಬೇರೆ ಕಂಟ್ರಿದಲ್ಲಿ ಬರ್ತಿಲ್ಲ ಸರ್ ನಾವು. ಆವಾಗ ಸರಿಗೆ ಮತ್ತು ಇನ್ನೊಬ್ಬರು ಮಾರ ಸರ್ ಇದ್ದಾರೆ, ಅವರಿಗೆ ಸಿಕ್ಕಿದಂಥ ಡ್ಯೂಟಿಯನ್ನು ಗೊತ್ತಾ, ಕಟ್ಟಿಗೆ ಮಾರುವಂಥದ್ದು ಸರ್, ನೆನಪಿದೆ ಸರ್, ಕಟ್ಟಿಗೆ ಮಾರುವಂಥದ್ದು ಸ್ಕೌಟಲ್ಲಿ. ಮತ್ತು ಇವರು ಸ್ಕೌಟಲ್ಲಿ ಎಲ್ಲ ಮಕ್ಕಳನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋದಂಥ ವಿಷಯ ನನಗೆ ಗೊತ್ತು. ಬಾಂಗ್ಲಾದೇಶ, ನೇಪಾಳಕ್ಕೆ ಕರ್ಕೊಂಡು ಹೋದದ್ದು ಕೂಡ ಗೊತ್ತು. ಮತ್ತು ಕೆಲವೊಂದು ಸಲ ಇಲ್ಲಿ ಕ್ಯಾಂಫರ್ ಆಗ್ತಿತ್ತು ರಾತ್ರಿ ಹೊತ್ತು, ಆಗ ಇಲ್ಲಿ ಬಂದು ನಾವು ಕೂಡ ಕುಣಿದದ್ದು ಕೂಡ ನೆನಪಿದೆ. ತುಂಬ ಅದರ ಬಗ್ಗೆ ಮುಂದುವರೆದಿದ್ದಾರೆ. ಮತ್ತು ಈಗ ಸ್ವಲ್ಪ ಕಡಿಮೆ ಮಾಡಿದೆ, ಹೇಳ್ತಿ ಆದ ನಂತರ ಸ್ವಲ್ಪ ಅದರ ಬಗ್ಗೆ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಏನೇ ಇರಲಿ ಸರ್, ನಮ್ಮಿಂದ ಈ ಕಾರ್ಯಕ್ರಮದಲ್ಲಿ ನಿಮಗೇನಾದರೂ ಬೇಸರ ಆಗಿ ದಯವಿಟ್ಟು ನಮ್ಮನ್ನು ಮನಪೂರ್ವಕವಾಗಿ ಕ್ಷಮಿಸಿ. ನಮ್ಮ ಆತಿಥ್ಯವನ್ನು, ನಮ್ಮ ಸನ್ಮಾನವನ್ನು ನೀವು ಸ್ವೀಕರಿಸಿದ್ದೀರಿ. ನಿಮಗೆ
ಜಿಲ್ಲಾ ಪ್ರಶಸ್ತಿ ಅತ್ಯುತ್ತಮ ಪ್ರಶಸ್ತಿ ಬಂದಿದೆ. ಮುಂದೆ ನಿಮ್ಮ ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ರಾಷ್ಟ್ರ ಪ್ರಶಸ್ತಿಗಳು ನಿಮ್ಮನ್ನು ಅರಸಿಕೊಂಡು ಬರಲಿ ಎಂದು ನಾನು ಪರಮ ಕರುಣಾಮಯದ ಅಲ್ಲಾಹನಲ್ಲಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ದುವಾ ಮಾಡುತ್ತಾ, ನಿಮ್ಮ ಆಯುರಾರೋಗ್ಯ ಆಯುಷ್ಯವನ್ನು ದೇವರು ದೀರ್ಘಾಯುಷ್ಯವನ್ನು ನೀಡಲಿ ಎಂದು ಪರಮ ಕರುಣಾಮಯ ಅಲ್ಲಾಹನಲ್ಲಿ ದುವಾ ಮಾಡುತ್ತಾ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಇನ್ಯಾರು ಸ್ಟಾಫ್ಗಳು ಯಾರು ಮಾತಾಡಲಿಕ್ಕಿದ್ದಾರಾ? ಇಲ್ಲ ಅಲ್ಲ. ಇವತ್ತಿನ ನಮ್ಮ ಟಿಪ್ಪು ಸುಲ್ತಾನ್ ಜಂಟಿ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರುಗಳಾದ ಸನ್ಮಾನ್ಯ MH ಮಲಾರ್ ಅವರಿಗೆ ನಮ್ಮ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರ ಪರವಾಗಿ ಆತ್ಮೀಯ ಸನ್ಮಾನವನ್ನು ಮಾಡಿದ್ದೇವೆ. ಈ ಸನ್ಮಾನವನ್ನು ಸ್ವೀಕರಿಸಿದಂಥ ನಮ್ಮ ಮುಖ್ಯ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಈ ವೇದಿಕೆಯಲ್ಲಿರುವಂಥ ಪ್ರಾಥಮಿಕ ವಿಭಾಗದ ಪ್ರಭಾರ ಮುಖ್ಯೋಪಾಧ್ಯಾಯರಿ ಶ್ರೀಮತಿ LC ಡಿಸೋಜ ಹಾಗೂ ಪ್ರೌಢಶಾಲಾ ವಿಭಾಗದ ಪ್ರಭಾರ ಮುಖ್ಯೋಪಾಧ್ಯಾಯರಿ ಶ್ರೀಮತಿ ಗೀತಾ ಕುಮಾರಿ ಡಿ ಇವರಿಗೂ ಕೂಡ ನಾನು ಆತ್ಮೀಯವಾದ ಧನ್ಯವಾದ ಸಮರ್ಪಿಸುತ್ತಾ, ಅದೇ ರೀತಿ ನನ್ನೆಲ್ಲ ಶಿಕ್ಷಕೇತರ ಮಿತ್ರರಿಗೂ ಶಿಕ್ಷಕಿಯರಿಗೂ ಎಲ್ಲರಿಗೂ ಕೂಡ ಧನ್ಯವಾದ ಹೇಳುತ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಮಾಡಿದ್ದೇವೆ. ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ದಯವಿಟ್ಟು ಎಲ್ಲರೂ ನಮ್ಮನ್ನು ಕ್ಷಮಿಸಿ, ನಾವೆಲ್ಲ ಒಟ್ಟಾಗಿರೋಣ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸಿದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.